ಸ್ನೇಹಿತರೆ, ಬೆಳಕಿನ ಹಬ್ಬ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ, ದೀಪಾವಳಿ ಹಬ್ಬವನ್ನು ಸ್ವಾಗತಿಸುವಂಥ ಕಾರ್ಯಕ್ರಮ, ಸಮೃದ್ಧಿಯನ್ನು ಹಾರೈಸುವಂಥ ಕಾರ್ಯಕ್ರಮ, ಇಡೀ ಜಗತ್ತಿನ ಕತ್ತಲೆಯನ್ನು ದೂರ ಓಡಿಸ್ತಾ ಬೆಳಕನ್ನು ನಮ್ಮೊಳಗೆ ತುಂಬಿಸಿಕೊಳ್ಳುವಂಥ ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಸಾಂಪ್ರದಾಯಿಕವಾದ ಕಾರ್ಯಕ್ರಮದಲ್ಲಿ ಇವತ್ತು ದೀಪಾವಳಿ ಹಬ್ಬದ ಶ್ರೇಷ್ಠವಾಗಿರ್ತಕ್ಕಂತಹ ಆಖ್ಯಾನಗಳು, ಶ್ರೇಷ್ಠವಾಗಿರ್ತಕ್ಕಂಥ ಕಥೆಗಳು, ಶ್ರೇಷ್ಠವಾಗಿರ್ತಕ್ಕಂಥ ಚಾರಿತ್ರಿಕ ಮತ್ತು ಪೌರಾಣಿಕ ಹಿನ್ನೆಲೆಗಳು, ಅದಕ್ಕಿಂತ ಪ್ರಮುಖವಾಗಿ ವರ್ತಮಾನದಲ್ಲಿ ದೀಪಾವಳಿ ಹಬ್ಬ ಎಷ್ಟು ಪ್ರಸ್ತುತ ಅಂತ ಹೇಳೋದನ್ನು ಬಹಳ ಪ್ರೀತಿಯಿಂದ ತಿಳಿಸ್ಕೊಳ್ಳಿ. ನಮ್ಮ ಜೊತೆಗೆ ಇವತ್ತು ಬಹಳ ಶ್ರೇಷ್ಠರಾದ ವಿದ್ವಾಂಸರಿದ್ದಾರೆ, ಯಕ್ಷಗಾನ ಕಲಾವಿದರು. ಸ್ನೇಹಿತರೆ, ತಾರನಾಥ ವರ್ಕಾಡಿಯವರು ಯಕ್ಷಗಾನ ಅಕಾಡೆಮಿಯ ಸದಸ್ಯರು ಮಾತ್ರ ಅಲ್ಲ, ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪುಸ್ತಕಗಳನ್ನು ಬರೆದಿರ್ತಕ್ಕಂಥವ್ರು. ನೀವೆಲ್ಲ ಓದಿರಬೇಕಾಗಿರ್ತಕ್ಕಂಥ ಪುರಾಣ ಬಾಲರು ಬರೆದಿರ್ತಕ್ಕಂಥ ಪುಸ್ತಕ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಕಬ್ಬಿನ ಕೋಲುಗಳು ವಿಚಾರ ಪ್ರಧಾನವಾಗಿರ್ತಕ್ಕಂಥ ಪುಸ್ತಕ. ನದಿಗಳ ಕಥೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪುಸ್ತಕ. ಹೀಗೆ 3 ಪುಸ್ತಕವನ್ನು ಬರೆದದ್ದು ಮಾತ್ರ ಅಲ್ಲ, ಅವರೇ ಹೊರತರ್ತಾ ಇರತಕ್ಕಂತಹ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಯಕ್ಷಗಾನ ಪತ್ರಿಕೆಯನ್ನು ನೀವು ಖಂಡಿತವಾಗಿ ನೋಡಿದ್ದೀರಾ ಅಂತ ನಾನು ಖಂಡಿತವಾಗಿ ಗಮನಿಸ್ಕೊಂಡಿದ್ದೇನೆ. ಬಲ್ಲಿರೇನೇ ಬಹಳ ಜನಪ್ರಿಯವಾಗಿರ್ತಕ್ಕಂಥ ಪುಸ್ತಕ, ಜನಪ್ರಿಯವಾಗಿರ್ತಕ್ಕಂತಹ ಒಂದು ಯಕ್ಷಗಾನದ ಪತ್ರಿಕೆ. ಇದನ್ನೆಲ್ಲ ಮಾಡಿರ್ತಕ್ಕಂತಹ ಶ್ರೇಷ್ಠ ಯಕ್ಷಗಾನ ಕಲಾವಿದರಾಗಿರ್ತಕ್ಕಂಥ ತಾರನಾಥ ವರ್ಕಾಡಿ ಕಾರ್ಯಕ್ರಮ ನಾನು ಸ್ವಾಗತ ಮಾಡ್ತೇನೆ. ಅವ್ರ ಜೊತೆ ಮಾತುಗಳನ್ನು ತಗೊಂಡು ಹೋಗುವಂಥದ್ದು. ನಾನು ಅವರನ್ನ ಈ ಕಾರ್ಯಕ್ರಮಕ್ಕೆ ಭಾಳ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ಸರ್, ನಿಮ್ಗೆ ಯಕ್ಷಗಾನದ ಬಹಳ ಹಿನ್ನೆಲೆಯಿಂದ ನೀವು ಮಾತಾಡ್ತೀರಾ ಅಂತ ನಿಮ್ಮನ್ನು ಭರವಸೆಯಿಂದ ಕಾರ್ಯಕ್ರಮ ಕರೆದಿದೆ ಸರ್. ನಿಮಗೆ ತುಂಬ ತಿಳ್ಕೊಳ್ಬೇಕು ಅಂತ ನಮ್ಗೆ ಆಸೆ ಇದೆ. ವಿಶೇಷವಾಗಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೀಪಾವಳಿ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಸಮೃದ್ಧಿಯನ್ನು ಕೋರ್ತಾ ಇದ್ದೇವೆ, ಬೆಳಕಿನ ಹಬ್ಬದ ಸಮೃದ್ಧಿಯನ್ನು ಕೋರ್ತಾ ಇದ್ದೇವೆ. ಸೊ ನೇರವಾಗಿ ಮಾತುಗಳನ್ನು ಆರಂಭಿಸೋಣ ಸರ್. ದೀಪಾವಳಿ ಹಬ್ಬ ಒಂದು ಹಬ್ಬಗಳ ಒಂದು ಕಾಂಪ್ಲೆಕ್ಸ್, ಅದು ಸಮುಚ್ಚಯ ಅಂತ ನಾವು ಕರೀಬಹುದು. ಜಗತ್ತಿನ 2ನೇ ಅತಿ ಶ್ರೇಷ್ಠವಾಗಿರ್ತಕ್ಕ ಅತಿ ದೊಡ್ಡದಾಗಿರ್ತಕ್ಕಂಥ ಹಬ್ಬ ಅಂತ ಹೇಳಿ ದೀಪಾವಳಿ ಹಬ್ಬವನ್ನು ಕರೀತಾರೆ. ಕ್ರಿಸ್ಮಸ್ ನಂತರ 2ನೇ ಹಬ್ಬ ಅಂದ್ರೆ ಅತಿ ಹೆಚ್ಚು ಜನ ಆಚರಿಸುವಂತ ಹಬ್ಬ ಅಂತ ಹೇಳಿ. ಇವತ್ತು ಜಗತ್ತಿನ 137 ರಾಷ್ಟ್ರಗಳು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅಮೆರಿಕದ ಪ್ರೆಸಿಡೆಂಟ್ ಇವತ್ತು ದೀಪಾವಳಿ ಹಬ್ಬ ಆಚರಣೆ ಮಾಡಿ ಆಯಿತು. ಆ ದೃಷ್ಟಿಯಿಂದ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯವಾಗಿ ಇವತ್ತು ದೀಪಾವಳಿ ಹಬ್ಬಕ್ಕೆ ಪ್ರಾಮುಖ್ಯತೆ ಇದೆ, ಬೆಳಕಿನ ಹಬ್ಬಕ್ಕೆ ಪ್ರಾಮುಖ್ಯತೆ ಇದೆ. ಇದು ಆರಂಭ ಆಗೋದು ನರಕಾಸುರನಿಂದ. ನರಕಾಸುರ ಅಂದ್ರೆ ಯಾರು ಸರ್? ನರಕಾಸುರ ಅಂದ್ರೆ ಒಬ್ಬ ರಾಕ್ಷಸ, ಪ್ರಾಗ್ಜ್ಯೋತಿಷ್ಯ ಪಟ್ಟಣದ ಅರಸ. ದೀಪಾವಳಿಯ ಸಂಬಂಧ ಆತನ ಕತೆ ಬರುತ್ತೆ. ಆದರೆ ದೀಪಾವಳಿಗೆ ದೊಡ್ಡ ಒಂದು ಮಹತ್ವ ಇದೆ. ಅಂದರೆ ಬೆಳಕಿನ ಹಬ್ಬ ತಾನೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಹೋಗು ಎಂಬುದೇ ನಮ್ಮ ಋಷಿಮುನಿಗಳೆಲ್ಲ ಆಶಯ, ಪ್ರಾರ್ಥನೆ ಎಲ್ಲ ಆಗಿತ್ತು. ತಮಸೋಮ ಜ್ಯೋತಿರ್ಗಮಯ ಗೊತ್ತಿದೆಯಲ್ಲ. ಯಾಕಂದರೆ ನಮ್ಮೊಳಗೆ ಒಂದು ಬೆಳಕು ಇದೆ. ಆ ಬೆಳಕನ್ನು ನಾವು ಪ್ರಜ್ವಲನಗೊಳಿಸಬೇಕು. ಅದಕ್ಕೋಸ್ಕರವಾಗಿ ಈ ಬೆಳಕಿನ ಹಬ್ಬಕ್ಕೆ ಅತ್ಯಂತ ಮಹತ್ವ ಇದೆ ಅಂತ ಅಂದ್ಕೊಂಡಿದ್ದೇನೆ ನಾನು. ನರಕಾಸುರನ ಕತೆ ಕೆಲವು ಕತೆಗಳಲ್ಲಿ ಒಂದು ಭಾಗ ಅಷ್ಟೆ. ದೀಪಾವಳಿಯ ಸಂದರ್ಭ ಕತ್ತಲೆಯಲ್ಲಿ 3 ಬೆಳಕು ನಮಗೆ ತೋರುತ್ತೆ. ಒಂದು ಪಟಾಕಿ ಸಿಡಿಯುವುದು ಅಲ್ವಾ, ಇನ್ನೊಂದು ಹಣತೆಗಳ ಬೆಳಕು, ಮತ್ತೊಂದು ಎತ್ತರದಲ್ಲಿ ರಾರಾಜಿಸುವ ಗೂಡು ದೀಪದ ಬೆಳಕು. ಇಲ್ಲಿ ಪಟಾಕಿ ಅಂದರೆ ಬದುಕಿನ ನಶ್ವರತೆಗೆ ಸಾಕ್ಷಿಯಾಗಿರ್ತದೆ. ಒಮ್ಮೆ ಮೆರೆದು ಮತ್ತೆ ಅದು ನಾಶ ಆಗಿ ಹೋಗುತ್ತೆ. ಈ ಸಾಲು ಹಣತೆಗಳು ಪರಸ್ಪರ ಪ್ರೀತಿ ನಂಬಿಕೆಗಳನ್ನು ಹಂಚಿಕೊಂಡು ಬಾಳು, ಅಂದರೆ ದೀಪದಿಂದ ದೀಪ ನಾವು ಬೆಳಗಿದಂತೆ ಪರಸ್ಪರ ಸಹಕಾರ ಮನೋಭಾವದಿಂದ ನಾವು ಬಾಳಬೇಕು ಎಂಬಂಥ ಸಂದೇಶ ಸಾರುತ್ತದೆ. ಇನ್ನೊಂದು ಆ ಗೂಡು ದೀಪ, ಸ್ವಲ್ಪ ಹೆಚ್ಚು ಕಾಲ ಇರೋದು ಗೂಡು ದೀಪ, ಅಂದರೆ ಉತ್ಥಾನ ದ್ವಾದಶಿಯ ತನಕ, ತುಳಸಿ ಪೂಜೆಯ ತನಕ ಇರುತ್ತದೆ ಗೂಡು ದೀಪ. ಅದಕ್ಕೆ ನಮ್ಮ ನಂಬಿಕೆಯ ಕತೆ ಪ್ರಕಾರ ನಮ್ಮ ಪಿತೃಗಳೆಲ್ಲ ಆಕಾಶದಿಂದ ಇಳಿದು ಬರುವಾಗ ಅವರಿಗೆ ಬೆಳಕು ತೋರಿಸುವುದು, ಇದಕ್ಕಾಗಿ ಗೂಡು ದೀಪ ಇಡುವುದು ಅಂತಾರೆ. ಆದರೆ ನಮ್ಮ ಬದುಕು ಗೂಡು ದೀಪದಂತೆ ವಿರಾಜಮಾನವಾಗಿ ವಿಜೃಂಭಿಸಬೇಕು ಕೆಲವು ಕಾಲ ಎಂಬ ಒಂದು ಸಂದೇಶ ಕೊಡ್ತದೆ ಅದು. ಯಾಕಂದರೆ ಹುಟ್ಟುವಾಗ ಹೆಸರು ಇರುವುದಿಲ್ಲ, ದೇಹ ಮಾತ್ರ ಇರುತ್ತೆ. ಸತ್ತ ಬಳಿಕ ಹೆಸರು ಮಾತ್ರ ಉಳಿಯುವುದು, ದೇಹ ಉಳಿಯುವುದಿಲ್ಲ. ಈ ಥರ ನಮ್ಮ ಒಂದು ಹೆಸರು, ನಾವು ಈ ದೇಹದೊಳಗಿರುವ ಒಂದು ದಿವ್ಯ ಬೆಳಕು ಇದೆಯಲ್ಲ, ನಾವು ಆತ್ಮ ಅಂತೇವೆ. ದೊಡ್ಡ ಶಕ್ತಿ ಅದು, ಕರೆಂಟಿನ ಶಕ್ತಿ ಥರದ ಹಾಗೆ. ಅದರಲ್ಲಿ ಪಂಪು ಚಾಲನೆ ಮಾಡಬಹುದು, ಬೆಳಕು ಉರಿಸಬಹುದು, ಮಿಕ್ಸಿ ಗ್ರೈಂಡರ್ ತಿರುಗಿಸಬಹುದು, ಎಲ್ಲ ದೊಡ್ಡ ಎಂಥ ಕೆಲಸ ಬೇಕಾದರೂ ಮಾಡಬಹುದು. ಅಂಥ ಒಂದು ಅದ್ಭುತ ಶಕ್ತಿ ನಮ್ಮಲ್ಲಿ ಇದೆ, ಅದೇ ದಿವ್ಯ ಬೆಳಕು. ಆ ಬೆಳಕಿನ ದಿವ್ಯ ದರ್ಶನವನ್ನು ನಾವು ಮಾಡಿಕೊಳ್ಬೇಕು ಅಂತ ಈ ದೀಪಾವಳಿಯ ಸಂದೇಶ ಇದೆ. ಅದರಲ್ಲಿ ನರಕಾಸುರನ ಕತೆ, ಅವನು ಆ್ಯಕ್ಚುಲಿ ದೇವದೇವಿಯರ ಮಗ. ನಾವೆಲ್ಲ ತಿಳಿದಿರುವ ಹಾಗೆ ಹಿರಣ್ಯಾಕ್ಷನ ವಧೆಗೆ ವರಾಹಾವತಾರ ತಾಳಿದ್ದು ಮಹಾವಿಷ್ಣು. ಅವನ ವಧೆಯ ಬಳಿಕ ಭೂದೇವಿಯನ್ನು ಕೂಡಿ ಪಡೆದದ್ದು ಅಂತ ನಮ್ಮ ಪುರಾಣ ಕತೆ ಬರುತ್ತೆ. ಭೂದೇವಿ ಮತ್ತು ಮಹಾವಿಷ್ಣುವಿನ ಮಗ ಎಂಬ ಒಂದು ಕತೆ ಇದೆ ಪುರಾಣದಲ್ಲಿ. ಅವನನ್ನು ಹುಟ್ಟಿದಾಕ್ಷಣ ಅಪ್ಪ ಅಮ್ಮ ಬಿಟ್ಟು ಹೋಗಿದ್ದಾರೆ. ಅವನು ಸ್ಮಶಾನದಲ್ಲಿ ನರಕಪಾಲದಲ್ಲಿ ಸಿಲುಕಿ ಒದ್ದಾಡ್ತಿದ್ದನಂತೆ. ವಸಿಷ್ಠರವನನ್ನು ಕರ್ಕೊಂಡು ಹೋದರು. ಆದರೆ ಅವನೊಂದು ರಾಕ್ಷಸಿ ಪ್ರವೃತ್ತಿ ಆ ಗುರುಮಠದಲ್ಲಿ ಇರಲಿಕ್ಕೆ ಬಿಡಲಿಲ್ಲ. ಅಲ್ಲಿಂದ ಹೊರತಳ್ಳಲ್ಪಟ್ಟ. ಆಮೇಲೆ ಶುಕ್ರಾಚಾರ್ಯರ ಶಿಷ್ಯ ಅಂದರೆ
ಅಲ್ಲಿ ರಾಕ್ಷಸರೆಲ್ಲ ಅವನನ್ನು ನೋಡಿ ಕರ್ಕೊಂಡು ಹೋಗಿ ಅವನ ಶಿಷ್ಯತ್ವ ಅಂಥದ್ದು ಗುರುಗಳು ಸ್ವೀಕರಿಸಿದರು, ಶುಕ್ರಾಚಾರ್ಯರು ವರ್ಣ ಮಾಡಿದರು. ಆ ಬಳಿಕ ಅವ ರಾಕ್ಷಸನಾಗಿಯೇ ಬೆಳೆದ. ಇಲ್ಲಿ ದೇವದೇವಿಯರ ಮಗನಾದರೂ ಅವ ರಾಕ್ಷಸ ಆದ ಯಾಕೆ ಅಂದರೆ, ಅಪ್ಪ ಅಮ್ಮನ ಪ್ರೀತಿ ದಕ್ಕದಂತಹ ಮಕ್ಕಳು ಯಾವತ್ತೂ ಸನ್ಮಾರ್ಗದಲ್ಲಿ ನಡೆಯುವುದಿಲ್ಲ, ಅವರು ಸಹವಾಸ ದೋಷದಿಂದ ಕೆಟ್ಟು ಹೋಗ್ತಾರೆ ಅಲ್ವಾ. ಅದಕ್ಕಾಗಿ ತಂದೆ ತಾಯಿಗಳು ಪ್ರೀತಿಯಿಂದ ಮಕ್ಕಳನ್ನು ಬೆಳೆಸಬೇಕು ಎಂದು ಆ ಕಥನ ನಮಗೆ ನೀತಿ ಹೇಳ್ತದೆ. ಜೊತೆಗೆ ಈ ನರಕಾಸುರ ಈ ಹೆಣ್ಣು ಹೊನ್ನು ಮಣ್ಣು ಇದು ಮೂರನ್ನು ತನ್ನ ಕೈವಶದಲ್ಲಿ ಇಟ್ಕೊಳ್ಬೇಕು ಅಂತ ಪ್ರತಿಯೊಂದು ಪುರುಷ ಮನಸ್ಸುಗಳು, ಪುರುಷ ಪ್ರಧಾನವಾದ ಸಮಾಜದಲ್ಲಿ ಹಿಂದೆಲ್ಲ ಇದ್ದದ್ದು ಸಹಜ. ಈಗ ಕಾಲ ತುಂಬ ಬದಲಾಗಿದೆ ಬಿಡಿ. ಅಂತಹ ಒಂದು ದುಷ್ಟಶಕ್ತಿಯ ಪ್ರತೀಕವಾಗಿ ನಮಗೆ ನರಕಾಸುರ ಕಾಣಿಸಿಕೊಳ್ತಾನೆ. ಎಷ್ಟೋ ಹೆಣ್ಣುಗಳನ್ನು ತಂದು ಸೆರೆಮನೆಯಲ್ಲಿ ಹಾಕಿದ್ದಾನೆ. 16,000 ಅಂತ ಒಂದು ಲೆಕ್ಕ ಇದೆಯಲ್ಲ, ಕೃಷ್ಣ ಮತ್ತೆ ಮದುವೆ ಆಯಿತು. ಆ ಬಳಿಕ ಇದು ಸ್ವರ್ಗಲೋಕಕ್ಕೆ ಹೋಗಿ ಅದಿತಿ ದೇವಿಯ ಕುಂಡಲ, ಆಮೇಲೆ ವರುಣನ ವರುಣಪಾಶ, ಕುಬೇರನ ಮಣಿಶೈಲ, ಹೀಗೆ ಮತ್ತೊಬ್ಬರ ಸಂಪತ್ತನ್ನು ಕಸಿದಿದ್ದಾನೆ ಅವ. ಈ ಥರ ಎಲ್ಲವನ್ನು ತನ್ನ ಕೈಯೊಳಗೆ ಇಟ್ಕೊಳ್ಬೇಕು ಅಂತ ಅವ ಪ್ರಯತ್ನಪಟ್ಟ. ಆದರೆ ಈ ಪ್ರಪಂಚ ಯಾರಿಗೂ ಶಾಶ್ವತ ಅಲ್ಲ ಅಲ್ವಾ, ಒಂದಲ್ಲೊಂದಿನ ಬಿದ್ದು ಹೋಗುವಂಥದ್ದು. ಯಾಕೆಂದರೆ ಭೂಮಿ ದೇವಿ ಅಂತ ಹೇಳಿದರೆ ನಾರಾಯಣ ದೇವರ ಹೆಂಡತಿ ಅವಳು ಅಲ್ವಾ. ಆದ ಕಾರಣ ಆ ದೇವರ ಅನುಗ್ರಹ ಇದ್ದರೆ, ಅಂದರೆ ನಾವು ರೂಢಿಯಲ್ಲಿ ಋಣ ಅಂತ ಹೇಳ್ತೇವೆ ನೋಡಿ, ಅದು ಇದ್ದರೆ ಮಾತ್ರ ನಮಗೆ ಅದು ಸಿಗುವುದಕ್ಕೆ ಸಾಧ್ಯ. ಆದರೆ ಇದು ಎಷ್ಟು ಜನರಿಗೆ ಅರ್ಥ ಆಗುತ್ತೆ, ಅದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ಅಂತ ಒಂದು ನರಕಾಸುರನ ಕಥೆಯಲ್ಲಿ ನಮಗೆ ಬರುತ್ತೆ. ದೂರಾನ್ವಯದಲ್ಲಿ ನಾವೆಲ್ಲರೂ ನರಕನಂತೆಯೇ ಇರುವವರು, ಅಂದರೆ ಭೂದೇವಿ ಮತ್ತು ಸೂರ್ಯನ ಮಕ್ಕಳು ಅಲ್ವಾ. ಸೂರ್ಯನಾರಾಯಣ ಅಂದರೆ ಪರಮ ತೇಜ ಪುಂಜಮೂರ್ತಿ ಅಂತ ಪುರಾಣ ಕಥೆ ಹೇಳ್ತಾರೆ, ನಾರಾಯಣೋಪನಿಷತ್ತಿನಲ್ಲಿ ಇದೆ ಅಂತ ಅಂತಾರೆ. ನಮಗೆ ತೋರುವ ಪರಮ ತೇಜೋಪುಂಜ ಮೂರ್ತಿ ಯಾರು? ಸೂರ್ಯ ತಾನೆ ಅಲ್ವಾ. ಮತ್ತು ಸೂರ್ಯ ಮತ್ತು ಭೂಮಿಯ ಮಕ್ಕಳೇ ಅಲ್ವಾ, ಎಲ್ಲ ಜೀವರಾಶಿಗಳವರೇ ಅಲ್ವಾ. ಬೇರೆ ಯಾರಿಂದ ಹುಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಬೇರೆ ಯಾವ ಗ್ರಹಗಳಲ್ಲೂ ಇದಿಲ್ಲ, ಜೀವಿಗಳಿಲ್ಲ. ಜೀವಿಗಳ ಏಕೈಕ ತಾಣ ಅಂತ ಹೇಳಿದರೆ ಭೂಮಿ ತಾನೇ. ಈ ಕಾರಣಕ್ಕಾಗಿ ನಾವೆಲ್ಲ ಬೆಳಕಿನ ಮರಿಗಳು, ನಾವೆಲ್ಲ ಎಂಥದ್ದು ಆ ನರಕಾಸುರನ ಹಾಗೆ ಹುಟ್ಟಿದವರು, ಭೂಮಿದೇವಿ ಮತ್ತು ಸೂರ್ಯನಿಂದ ಹುಟ್ಟಿದವರು. ಹಾಗಿದ್ರೆ ನಮ್ಮ ಕರ್ತವ್ಯ ಏನು? ನರಕಾಸುರನ ಹಾಗೆ ಬದುಕುವುದಲ್ಲ, ಎಲ್ಲ ಜೀವಿಗಳಲ್ಲೂ ಸಹೋದರಿಯ ಪ್ರೇಮವನ್ನು ನೋಡುತ್ತಾ ನಮ್ಮ ಜೀವನವನ್ನು ನಾವು ಬೆಳಗಿಸಬೇಕು. ನಮ್ಮೊಳಗಿರುವ ದಿವ್ಯ ಒಂದು ಬೆಳಕಿದೆಯಲ್ಲ, ಅದನ್ನು ನಾವು ಉದ್ದೀಪನಗೊಳಿಸಬೇಕು ಅಂತ ನರಕಾಸುರನ ಕಥೆಯ ಸಂದೇಶ ಇದೆ. ಪ್ರಾಗ್ಜ್ಯೋತಿಷ್ಯ ಪಟ್ಟಣದ ಅರಸ ಮತ್ತು ಬಹಳ ದುಷ್ಟ, ತುಂಬ ಅನ್ಯಾಯ ಅನಾಚಾರಗಳೆಲ್ಲ ಮಾಡಿದ್ದಾನೆ, ಆದರೂ ಉಳಿಲಿಲ್ಲ ಅವ. ಈ ನರಕಾಸುರನಿಗೂ ತೈಲಾಭ್ಯಂಜನಿಗೂ ಏನಾದರೂ ಸಂಬಂಧ ಇದೆಯಾ? ಖಂಡಿತ ಇದೆ. ಅಲ್ಲಿ ನರಕಾಸುರನ ವಧೆಯಾದ ತಕ್ಷಣ, ಅದಂದರೆ ಅಶ್ವೀಜ ಬಹುಳ ತ್ರಯೋದಶಿಯ ಬೆಳಗ್ಗೆ ಆಗುವಾಗ ನಡೆದಂತಹ ಘಟನೆ ಅದು. ಆಗ ಅವನು ಏನು ಮಾಡ್ತಾನೆ ಅಂದರೆ, ಸಾಯುವ ಸಂದರ್ಭದಲ್ಲಿ ಸ್ವಲ್ಪ ಜ್ಞಾನೋದಯ ಆಗುತ್ತೆ ಅವನಿಗೆ. ಅವ ಕೇಳ್ಕೊಳ್ತಾನೆ ಏನು ಬೇಕು ಅಂತೇಳಿ. ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು ಅಂತೆಲ್ಲ ನರಕಾಸುರ ಕೇಳಿಕೊಂಡಾಗ ಮರುದಿನ ನರಕ ಚತುರ್ದಶಿ ಅಂತ ಅನಿಸಲ್ಪಡುತ್ತದೆ. ಈ ನರಕಾಸುರನನ್ನು ಕೊಂದೆಲ್ಲ ಮೈಲಿಗೆ ಆಗಿರುತ್ತಲ್ಲ, ಅವನಿಗೆ ಅಶುದ್ಧ ಆಗಿರುತ್ತೆ. ಅದಕ್ಕೆ ಲಕ್ಷ್ಮೀದೇವಿಯೇ ಬರ್ತಾಳಂತೆ ತೈಲವಾಗಿ. ಹಾಗೆ ಆ ತೈಲ ಉಜ್ಜಿ ಇವರೆಲ್ಲ ಸ್ನಾನ ಮಾಡಿಸ್ತಾರೆ ಅವನಿಗೆ. ಹಾಗೆ ಆ ತೈಲಾಭ್ಯಂಜನಕ್ಕೆ ಅಷ್ಟೊಂದು ಮಹತ್ವ ಇದೆ. ಜೊತೆಗೆ ಅಭ್ಯಂಜನ ಅಂದರೆ ಸ್ನಾನ ಶುದ್ಧಿಯ ಸಂಕೇತ. ಕಾಯೇನ ವಾಚ ಮನಸ ನಾವು ಶುದ್ಧರಾಗಿರಬೇಕು ಎಂಬಂಥ ಒಂದು ಸಂದೇಶವು ಆ ಅಭ್ಯಂಜನ ನಮಗೆ ನೀಡ್ತಾ ಇದೆ. ಮತ್ತು ಹುಟ್ಟಿದವರೆಲ್ಲ ಮಣ್ಣಾಗಲೇಬೇಕಲ್ವ. ಮಣ್ಣಲ್ಲಿ ಮಣ್ಣಾಗುವುದು ನಮ್ಮ ಕೆಲಸ ಅಲ್ಲ, ಮಣ್ಣಿನ ಹಣತೆಯಲ್ಲಿ ನಾವು ಬೆಳಕಾಗಬೇಕು ಎಂಬಂಥ ಸಂದೇಶ ಈ ನರಕಾಸುರನ ಕಥೆ ನಮಗೆ ಸಾರ್ತದೆ. ಹೌದು, ನರಕಾಸುರ ತಾನು ದೀರ್ಘಾವಧಿಗೆ ಬದುಕಬೇಕು ಅಂತ ವರವನ್ನು ಬೇಡ್ಕೊಂಡಂತೆ, ನನಗೆ ಸಾವೇ ಬರಬಾರ್ದು ಅಂತ ಹೇಳಿ ಅಮರತ್ವವನ್ನು ಪಡ್ಕೊಳ್ಬೇಕು ಅಂತ ಆಸೆ ಪಟ್ಟನ. ತಂದೆ ತಾಯಿಗಳೇ ನನ್ನನ್ನು ಕೊಂದಾಗ ಮಾತ್ರ ನನಗೆ ಸಾವು ಬರಲಿ ಅಂತ ಅವನ ಒಳ ಮನಸ್ಸಿನಲ್ಲಿಯೂ ಅದೊಂದು ನೋವಿತ್ತು ಅವನಿಗೆ. ಅಪ್ಪ ಅಮ್ಮನನ್ನು ನೋಡಬೇಕು, ಅಪ್ಪ ಅಮ್ಮನ ಪ್ರೀತಿ ಇಲ್ಲದೆ. ಈಗೆಲ್ಲ ಈ ಒತ್ತಡಗಳಲ್ಲಿ ಅಪ್ಪ ಅಮ್ಮನ ಪ್ರೀತಿ ಮಕ್ಕಳಿಗೆ ಸಿಕ್ಕೋದಿಲ್ಲ ಅಲ್ಲ. ಹಾಗೆ ಸಮಾಜದಲ್ಲಿ ಒಂದು ಕೆಟ್ಟ ಪರಿವರ್ತನೆ ಆಗ್ತಾ ಇದೆ. ಅದು ಒಳ್ಳೆಯದಲ್ಲ. ಹಿರಿಯರ ಮಾರ್ಗದರ್ಶನದಲ್ಲಿ ಕಿರಿಯರು ನಡೆಯಬೇಕು ಅಲ್ವಾ. ಮುಖ್ಯವಾಗಿ ತಂದೆ ತಾಯಿಗಳೇ ಮಕ್ಕಳನ್ನು ರೂಪಿಸಬೇಕಾದವರು. ಆದರೆ ಪುರುಸೋತಿಲ್ದಿದ್ರೆ ಏನಾಗುತ್ತೆ, ದಾರಿ ತಪ್ಪಿ ಬಿಡ್ತಾರೆ ಮಕ್ಕಳು. ಇದು ಈ ಎಚ್ಚರ. ಮತ್ತು ನರಕಾಸುರನ ಕಥೆಯಲ್ಲಿ ನಾವು ಸ್ವಲ್ಪ ಏನಾದರೂ ಮನನ ಮಾಡಿದರೆ ಜಾಗೃತರಾಗಲಿಕ್ಕೆ ಅವಕಾಶ ಇದೆ ಅಂತ. ಅಮರತ್ವ ಅಂತ ಹೇಳುವಂಥದ್ದು ಖಂಡಿತ ಸಿದ್ಧಿಸುವಂಥದ್ದಲ್ಲ ಮನುಷ್ಯನಿಗೆ. ಯಾವುದು? ಮಾನವ ಕ್ಷಣಿಕ ಅಂತ ಹೇಳುವಂಥದ್ದು. ಹುಟ್ಟಿದವರು ಸಾಯಲೇಬೇಕಲ್ವ, ಒಂದಲ್ಲ ಒಂದು ದಿವಸ ಹೋಗಲೇಬೇಕು, ಎಲ್ರಿಗೂ ಇದ್ದದ್ದೇ ಅದು. ಆದ ಕಾರಣ ನಮ್ಮೊಳಗೆ ಕೂಡ ನರಕಾಸುರ ಇದ್ದಾನೆ ಅಂತ ಹೇಳುವಂಥದ್ದು ಖಂಡಿತ ಪಾಶವಿ ಶಕ್ತಿಗಳು. ಅದ್ವೈತ ಹೇಳುತ್ತೆ ಅಲ್ವಾ, ಮೃಗತ್ವ ಮತ್ತು ದೈವತ್ವದ ಮಧ್ಯೆ ಮನುಷ್ಯತ್ವ ಇದೆ. ನಾವು ಯಾವುದನ್ನೆಲ್ಲ ಸ್ವೀಕಾರ ಹೆಚ್ಚು ಮಾಡ್ತೇವೋ ಅದೇ ಆಗಿಬಿಡ್ತೇವೆ.
ಮೃಗಗಳಾಗಲಿಕ್ಕೆ ಹೋದರೆ ಮೃಗಗಳೇ ಆಗ್ತೇವೆ, ದೇವರಾದರೆ ದೇವರಾಗಲಿಕ್ಕೆ ಪ್ರಯತ್ನ ಪಟ್ಟರೆ ದೇವರಾಗ್ತೇವೆ. ಅಂತೂ ಮನುಷ್ಯತ್ವ ಆದರೂ ಬೇಕಲ್ವ, ಕೊನೆಯ ಪಕ್ಷ ಮನುಷ್ಯತ್ವವೇ ಇಲ್ಲದೆ ಹೋದರೆ. ಮುಖ್ಯವಾಗಿ ಪ್ರೀತಿ, ಸಹೋದರಿಯ ಪ್ರೇಮ, ಪ್ರೀತಿಸಬೇಕು ಪರಸ್ಪರ, ಎಲ್ಲರನ್ನು ಪ್ರೀತಿಸಬೇಕು. ಆವಾಗ ಯಾವ ಸಮಸ್ಯೆಗಳು ಇರೋದಿಲ್ಲ. ಸ್ವಾರ್ಥ ದ್ವೇಷಗಳೇ ಎಲ್ಲವನ್ನು ಮಾಡ್ತಾ ಉಂಟು ನಮ್ಮ ಸಮಾಜದಲ್ಲಿ. ಅದಕ್ಕಾಗಿ ಸ್ವಲ್ಪವಾದರೂ, ಮತ್ತು ನೋಡಿ, ಮನುಷ್ಯನಿಗೆ ಬೇಕಾಗಿರುವುದು ಇದೆಲ್ಲ ಆಚಾರ ವಿಚಾರ, ಮತ್ತು ಯಾವ ಪ್ರಾಣಿಗಳಿಗೂ ಇಲ್ಲ. ನೀವೀಗ ಸೈನ್ಸ್ ಅಧ್ಯಾಪಕರಲ್ವ ನೀವು, ಈ ಜೀವ ವಿಕಾಸದಲ್ಲಿ ನೋಡಿ, ಇದೊಂದು ನನ್ನ ಚಿಂತನೆ, ಹೀಗೆ ಯೋಚನೆ ಮಾಡಿ. ಜೀವ ವಿಕಾಸದಲ್ಲಿ ಬಹಳ ಬುದ್ಧಿವಂತ ಪ್ರಾಣಿ ಅಂದರೆ ಮನುಷ್ಯ ಅಲ್ವಾ. ಪಾಚಿ ಹುಟ್ಟಿತು, ಆಮೇಲೆ ಉಭಯ ಜೀವಿಗಳು ಹುಟ್ಟಿದ್ರು, ಹೀಗೆ ಬರುತ್ತೆ. ಅದು ಕೊನೆಗೆ 20 ಲಕ್ಷ ವರ್ಷ ಮನುಷ್ಯನ ಹುಟ್ಟಿನ ಇತಿಹಾಸ ಅಂತಾರೆ ಅಲ್ವಾ. ಈ ಅಂದರೆ ಕೊನೆಯ ಜೀವಿ ಅವನು. ಈ ಪ್ರಕೃತಿಯನ್ನು ನಾವೊಂದು ವರ್ತುಲ ಅಂತ ಯೋಚನೆ ಮಾಡಿದರೆ, ಮನುಷ್ಯನ ಸೃಷ್ಟಿ ಯಾಕಾಯಿತು? ಬೆಳೆದಷ್ಟು ಬೆಳೆದ ಮೇಲೆ ನಾಶವೇ ಅಲ್ವ ಇರೋದು. ಬೆಳವಣಿಗೆಯ ಕೊನೆಯ ಹಂತ ಹೇಳಿದರೆ ನಾಶ ಅಲ್ವಾ. ಎಲ್ಲ ಜೀವಿಗಳಾಗಲಿ, ಮರ ಆಗಲಿ, ಯಾವುದೇ ಆಗಲಿ, ಕೊನೆಗೆ ಅದು ನಾಶ ಆಗಲೇಬೇಕದು. ಹಾಗಿದ್ರೆ ಈ ಜೀವ ವಿಕಾಸದಲ್ಲಿ ಮನುಷ್ಯ ಯಾಕೆ ಹುಟ್ಟಿದ? ಪ್ರಪಂಚದ ನಾಶಕ್ಕಾಗಿಯೇ ಹುಟ್ಟಿದನೋ ಅಂತ ಪ್ರಶ್ನೆ ಬರೋದಿಲ್ಲ ನಮಗೆ. ಈಗಿನೆಲ್ಲ ಸ್ಥಿತಿಗತಿ ನೋಡುವಾಗ ನಮಗೆ ಹಾಗೆ ಅನ್ನಿಸ್ತದೆ. ಈಗ ನೀವು ಹೇಳಿದ್ದು ನನಗೆ ಅರ್ಥ ಆಗೋದಿಲ್ಲ, ನಾನು ಹೇಳಿದ್ದು ಇನ್ನೊಬ್ಬನಿಗೆ ಅರ್ಥ ಆಗೋದಿಲ್ಲ. ಪ್ರಕೃತಿಯ ಮೇಲೆ ನಿರಂತರ ಆಕ್ರಮಣ ನಡೀತಾ ಇರ್ತದೆ. ಏನು ಉದ್ದೇಶ ಇದರದ್ದು? ನಾಶಕ್ಕಾಗಿಯೇ ಆಗಿರಬಹುದಾ? ಈ ದೀಪಾವಳಿ ಹಬ್ಬ ಕೃಷಿ ಪ್ರಧಾನವಾದ ಸಂಸ್ಕೃತಿಯ ಒಂದು ಹಬ್ಬ ನೋಡಿ ಅಲ್ವಾ. ಹೌದು. ಬೆಳೆ ಎಲ್ಲ ಬೆಳೆದು ಹೊಸ ಅಕ್ಕಿ ಊಟ ಎಲ್ಲ ಮಾಡಿ ಮನೆಯೆಲ್ಲ ಸಮೃದ್ಧಿಯಿಂದ ಕೂಡಿರುವಾಗ ಆಚರಿಸತಕ್ಕಂತಹ ಒಂದು ಹಬ್ಬ ಅದು. ಇದಕ್ಕೂ ಪ್ರಕೃತಿಗೂ ಸಂಬಂಧ ಇದೆ. ಪ್ರಕೃತಿಯೊಂದಿಗೆ ಸಾಮರಸ್ಯದ ಬದುಕೇ ಆ ಕೃಷಿಯ ಬದುಕಲ್ವಾ. ಈಗ ಬದುಕು ಬದಲಾಗಿದೆ, ಅದು ವಿಷಯ ಬೇರೆ. ಆದರೆ ಆ ಕೃಷಿ ಪ್ರಧಾನವಾದ ಬದುಕಿನಿಂದ ಪ್ರಕೃತಿಯೂ ಉಳಿಯುತ್ತದೆ, ಮತ್ತು ತುಂಬ ಜೀವರಾಶಿಗಳಿಗೂ ಅಲ್ಲಿ ಬದುಕುವುದಕ್ಕೆ ಅವಕಾಶ ಇದೆ. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ಇರುವೆ, ಎರೆಹುಳ, ಅದು ಇದು ಎಲ್ಲವೂ ಬೇಕು ಅಲ್ಲಿ ಅಲ್ವಾ. ಹೀಗೆ ಒಂಥರ ಎಲ್ಲ ಜೀವಿಗಳನ್ನೇ ಅದು ಪ್ರೀತಿಯಿಂದ ಬದುಕತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ಋಷಿಗಳ ಸಂಸ್ಕೃತಿ. ಅದು ಬಹಳ ಚೆನ್ನಾಗಿದೆ. ಅದು ಅಲ್ಲಿ ಯಾವುದೇ ಮತಪಂಥಗಳ ಒತ್ತಡ ಇಲ್ಲ, ಆರಾಧನೆ ಇಲ್ಲ, ಬೇರೆ ಯಾವುದು ಒತ್ತಡಗಳಿಲ್ಲ. ಅಲ್ಲಿ ಪೂರ್ಣ ಸ್ವಾತಂತ್ರ್ಯ, ಅಲ್ಲಿ ತುಂಬ ಚೆನ್ನಾಗಿದೆ. ಹೌದು. ನರಕಾಸುರನ ಕಥೆಯನ್ನು ದಾಟಿದ ಮೇಲೆ ಬರುವಂಥ ದೀಪಾವಳಿ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಅಮಾವಾಸ್ಯೆ ಅದು. ನಮ್ಮ 12 ತಿಂಗಳ ಅಮಾವಾಸ್ಯೆಗಳಿಗಿಂತ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದೀಪಾವಳಿ ಅಮಾವಾಸ್ಯೆ. ಶ್ರೀರಾಮಚಂದ್ರ ಅಯೋಧ್ಯೆಗೆ ವಾಪಸ್ ಬಂದ ಅಂತ ಹೇಳುವಂಥ ಕಥೆ ಅದಕ್ಕೆ ಕನೆಕ್ಷನ್ ಆಗಿರ್ತಕ್ಕಂಥದ್ದು ಉತ್ತರದಲ್ಲಿ. ಹೌದು. ಇಲ್ಲಿ ನಾವೇನು ಹಾಗೆ ಆಚರಿಸೋದಿಲ್ಲ, ಇಲ್ಲಿ ರಾಮನವಮಿ ಬೇರೆ ಇದೆ. ಆದರೆ ಈ ಅಮಾವಾಸ್ಯೆ ಆವಾಗ ಪಿತೃಗಳೆಲ್ಲ ಬರ್ತಾರಂತೆಲ್ಲ, ತುಳುವಿನಲ್ಲಿ ಉಂಟು ಆ ನಂಬಿಕೆ. ಪರ್ಬಕ್ಕೆ ಎಲ್ಲರೂ ಬರ್ತಾರೆ ಅಂತ. ಪಿತೃಅಮಾವಾಸ್ಯೆ ಇದು ಪಿತೃಗಳಿಗೆ ಎಲ್ಲ ಬಡಿಸುವ ಕ್ರಮ ಎಲ್ಲ ಉಂಟು. ಮುಖ್ಯವಾಗಿ ಶೂದ್ರ ವರ್ಗದಲ್ಲೆಲ್ಲ ಇದು ನಾನ್ ವೆಜ್ ಎಲ್ಲ ಮಾಡಿ ಅವರಿಗೆ ಬಡಿಸಲಿಕ್ಕುಂಟು ಪಿತೃಗಳಿಗೆ ಎಲ್ಲ. ಅವಾಗ ಅವರು ಸ್ವರ್ಗದಿಂದ ಬರ್ತಾರೆ ಅಂತ ಒಂದು ನಂಬಿಕೆ ಉಂಟು. ಅದಕ್ಕಾಗಿ ಈ ಅಮಾವಾಸ್ಯೆ ಅತ್ಯಂತ ಶ್ರೇಷ್ಠ. ಅಂದರೆ ಅದು ಕೂಡ ಒಂದು ಕೃತಜ್ಞತಾ ಭಾವನೆ, ಮತ್ತು ಒಂದದು ಶ್ರದ್ಧೆಯಿಂದ ನಮ್ಮ ಹಿರಿಯರನ್ನು ಪೂಜಿಸುವಂತಹ, ಗೌರವಿಸುವಂತಹ ಒಂದು ಕ್ರಮ ಇರಬಹುದು. ಯಾಕೆಂದರೆ ನಮಗೆ ಈ ದೇಹ ಕೊಟ್ಟವರು, ನಮಗೆ ಈ ಬಾಳು ಕೊಟ್ಟವರು, ನಮಗೆ ಈ ನೆಲ ಕೊಟ್ಟವರು, ಉಳಿಸಿಕೊಟ್ಟಿದ್ದಾರಲ್ಲ. ಅವರೆಲ್ಲ ಈ ಪ್ರಪಂಚವನ್ನು ಖಾಲಿ ಮಾಡಲಿಲ್ಲ ನೋಡಿ, ಎಲ್ಲವನ್ನು ಹೀರಿ ನಮ್ಮ ಮಕ್ಕಳಿಗಿರಲಿ ಅಂತ ಬಿಡ್ತಾ ಬಂದರು. ಅವರೇನು ಸುಖ ಅನುಭವಿಸಲಿಲ್ಲ, ಪ್ರಕೃತಿಯ ಮೇಲೆ ಆಕ್ರಮಣ ಮಾಡಲಿಲ್ಲ, ಕೇವಲ ಹಣ ಒಂದೇ ಸಾಕು ಅಂತ ಅವ್ರು ಯಾವತ್ತೂ ಪ್ರಯತ್ನ ಪಡಲಿಲ್ಲ. ಮಣ್ಣು ಸಮೃದ್ಧವಾಗಿರಲಿ, ಎಲ್ಲ ಮಕ್ಕಳಿಗಿರಲಿ ಅಂತ ಬಿಡ್ತಾ ಬಂದ್ರಲ್ವ. ಆ ನಮ್ಮ ಹಿರಿಯರಿಗೆ, ಪಿತೃಗಳಿಗೆ ನಾವು ಗೌರವ ಸಲ್ಲಿಸಬೇಕಲ್ವ. ಈ ಕಾರಣಕ್ಕಾಗಿ ಅಂಥದ್ದೊಂದು ಇರಬಹುದು. ಹೌದು. ನವರಾತ್ರಿ ಹೊತ್ತಲ್ಲಿ ಒಂದು ಆಯುಧ ಪೂಜೆ ಆಗ್ತದೆ. ಸೊ ದೀಪಾವಳಿ ಅಮಾವಾಸ್ಯೆಗೆ ಒಂದು ಆಯುಧ ಪೂಜೆ ಮಾಡುವಂಥ ಪರಿಕ್ರಮ ಕೂಡ ಭಾರತದಲ್ಲಿದೆ. ಇದಕ್ಕೇನಾದರೂ ಕನೆಕ್ಷನ್ ಇದೆಯಾ ಅಂತ ಹೇಳಿ? ಆಯುಧಗಳು ಆವಾಗ ಕ್ಷತ್ರಿಯರಿಗೆಲ್ಲ ಬಹಳ ಮುಖ್ಯವಾಗಿತ್ತಲ್ಲ. ಆಯುಧ ಅಂತ ಹೇಳಿದರೆ ರಾಷ್ಟ್ರ ರಕ್ಷಣೆಗಿರತಕ್ಕದ್ದು. ಹೌದು. ಯಂತ್ರ ಪೂಜೆ ಪ್ರಧಾನವಾಗಿರ್ತಕ್ಕಂಥದ್ದು. ಖಂಡಿತ. ಅಂದರೆ ಅವೆಲ್ಲ ನಮಗೆ ಅನ್ನ ಕೊಡತಕ್ಕಂತಹ ಒಂದು ವಸ್ತುಗಳು ತಾನೇ. ಅದನ್ನೆಲ್ಲ ಗೌರವದಿಂದ ಕಂಡಿದ್ದಾರೆ ನಮ್ಮ ಹಿರಿಯರು. ಎಲ್ಲದರಲ್ಲಿಯೂ ದೇವರನ್ನು ನೋಡಿದ್ದಾರೆ, ಎಲ್ಲರಲ್ಲಿ, ಜಡದಲ್ಲಿಯೂ ಚೇತನದಲ್ಲಿಯೂ, ಕಲ್ಲು ಮಣ್ಣು ಎಲ್ಲ ದೇವರದ್ದು. ಆ ಕಾರಣಕ್ಕಾಗಿ ದೈವೀ ಭಾವ ಬಂದಾಗ ಅದರಲ್ಲಿ ಒಂದು ಪಾವಿತ್ರ್ಯತೆ ಬಂದು ಬಿಡುತ್ತೆ. ಆಗ ಅದರ ರಕ್ಷಣೆ ಬಹಳ ಸುಲಭ ಆಗಿ ಬಿಡುತ್ತದೆ. ಈಗ ಒಂದು ಮರ, ಭೂತದ ಮರ ಅಂತ ಆದರೆ ಅದನ್ನು ಕಡಿಲಿಕ್ಕೆ ಹೋಗೋದಿಲ್ಲ. ಅದೊಂದು ಸಾಮಾನ್ಯ ಮರ ಆದರೆ ಕಡದೆ ಹಾಕೋದಲ್ವ. ಈ ಥರ ಎಲ್ಲದರಲ್ಲಿಯೂ ದೈವತ್ವವನ್ನು ಆರೋಪಿಸಿ ಒಂದು ಪೂಜ್ಯ ಭಾವನೆ ಈ ಪ್ರಕೃತಿಯ ಮೇಲೆ, ಈ ಪ್ರಪಂಚದ ಮೇಲೆ ಮೂಡುವಂತೆ ಮಾಡಿದ್ದಾರೆ ನಮ್ಮ ಹಿರಿಯರು.
ಅದು ಇಂತಹ ಸಂದರ್ಭಗಳಲ್ಲಿ ಎಲ್ಲ ವ್ಯಕ್ತ ಆಗ್ತದೆ, ಈ ಕಥೆಯಿಂದ, ಈ ಪೂಜೆಯಿಂದ ಇತ್ಯಾದಿ ಎಲ್ಲ. ಹೌದು, ಯಂತ್ರ ಪೂಜೆಯಲ್ಲಿ ನೇಗಿಲ ಪೂಜೆ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ಹೌದು, ಅಶ್ವಯುಜ ಮಾಸ ಮುಗಿತಾ ಇದೆ, ಕಾರ್ತಿಕ ಮಾಸ ಆರಂಭಗೊಳ್ತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ನೇಗಿಲನ ಪೂಜೆ ಮಾಡ್ಕೊಂಡು ರೈತ ತನ್ನ ದಿನಚರಿಯನ್ನು ಸ್ಟಾರ್ಟ್ ಮಾಡ್ತಾನೆ, ಆರಂಭಿಸ್ತಾನೆ. ಅದರ ಹಿನ್ನೆಲೆ ಕೂಡ ಇದೆ. ಮತ್ತೆ ಬಹಳ ಮುಖ್ಯವಾಗಿ ಈ ಹಣತೆಯನ್ನು ಹಚ್ಚುವಂತ ಕೆಲಸ, ಕತ್ತಲೆಯನ್ನು ದೂರೀಕರಿಸುವಂತ ಕೆಲಸ, ನೀವು ಹೇಳಿದಾಗ ನಮ್ಮಲ್ಲಿ ಬೆಳಕನ್ನು ತುಂಬಿಸಿಕೊಳ್ಳುವಂತ ಕೆಲಸ, ಈ ಹಣತೆಗೆ ಏನಾದರೂ ಅರ್ಥ ಇದೆಯಾ ಅಂತ ಹೇಳಿ. ಹಣತೆ ಮಣ್ಣಿನದ್ದು ತಾನೆ, ಈ ದೇಹ ಮೃಣ್ಮಯವಾದ್ದಲ್ಲ, ಪಂಚಭೌತಿಕವಾದದ್ದು. ಆ ದೀಪದಲ್ಲಿ, ಆ ಮೃಣ್ಮಯವಾದ ಶರೀರದಲ್ಲಿ ನಾವೊಂದು ಬೆಳಕಾಗಬೇಕು ಎಂಬಂಥ ಒಂದು ಸಂದೇಶ ಅದರಲ್ಲಿ ಇದೆ ಅಲ್ವಾ? ಹಾಗೆ ಅನ್ನಿಸ್ತಾರೆ ನಮಗೆ. ನಾವು ಬೆಳಕಾಗಬೇಕು, ನಾವು ಬೆಳಗಬೇಕು, ನಮ್ಮ ವಲಯವನ್ನು ಬೆಳಗಿಸಬೇಕು, ಇನ್ನೊಂದು ದೀಪವನ್ನು ಬೆಳಗಿಸಬೇಕು. ಈ ಥರ ಅದೊಂದು ಜೀವನದ ಒಂದು ಸಂಕಲ ಇದೆಲ್ಲ ಪರಸ್ಪರ. ಯಾವುದೋ ಒಂದು ಆಧ್ಯಾತ್ಮಿಕ ಬೆಳಕಿಗೆ ನಮ್ಮನ್ನ ಕನೆಕ್ಟ್ ಮಾಡೋ ದೀಪಾವಳಿ ಹಬ್ಬ ಅಂತೇಳಿ ಸಾಕಷ್ಟು ಮಂದಿ ಹೇಳ್ತಾರೆ. ಯಾವುದೊಂದು ಬೆಳಕಿದೆ, ಅದು ಆಧ್ಯಾತ್ಮದ ಬೆಳಕು, ಅಂತರಿಕ್ಷದ ಬೆಳಕು, ಅದಕ್ಕೆ ನಮ್ಮೊಳಗಿನ ಬೆಳಕನ್ನು ನಾವು ಕನೆಕ್ಟ್ ಮಾಡ್ತಾ ಹೋಗ್ತೇವೆ ಅಂತ ಹೇಳುವಂಥದ್ದು. ಖಂಡಿತ ಅನುಮಾನ ಇಲ್ಲ ಅದರಲ್ಲಿ. ನಮ್ಮ ಬೆಳಕನ್ನು ನಾವು ಎಂಥದ್ದು ಉದ್ದೀಪನಗೊಳಿಸುವುದೇ ಮುಖ್ಯ ಇಲ್ಲಿ. ಆ ಬೆಳಕು ಅಂದರೆ ಏನು, ಅದರ ಅನ್ವೇಷಣೆ ಮಾಡ್ತಾ 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 ಹೋಗಬೇಕು ನಾವು. ಹೌದು, ನಮ್ಮಲ್ಲಿರುವ ಶಕ್ತಿಯ ಆತ್ಮ ಅಂತ ನಾವೇನು ಹೇಳ್ತೇವೆ ಅದೇ. ಬಹಳ ಮುಖ್ಯವಾಗಿ ಗೋಪೂಜೆ ಮಾಡೋದ್ರ ಮೂಲಕ ದೀಪಾವಳಿ ಸಾರ್ಥಕ ಆಗ್ತಾ ಇದೆ. ಅದಕ್ಕೆ ಸಾಕಷ್ಟು ಚಾರಿತ್ರಿಕವಾದ, ಐತಿಹಾಸಿಕವಾದ ಹಿನ್ನೆಲೆಗಳು ಕೂಡ ಬೇಕಾದಷ್ಟು ಇದೆ. ಪೌರಾಣಿಕ ಹಿನ್ನೆಲೆ ಅಂತೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾದವರು ಗೋಪೂಜೆ ಮಾಡಿದ್ರು ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಗೋಪೂಜೆ ಆಗ್ತಾ ಇದೆಯಾ ಅಥವಾ ಬೇರೆ ಏನಾದರೂ ಉದ್ದೇಶ ಇದೆಯಾ? ಹಾಗೂ ಒಂದು ಕತೆ ಇದೆ ಪುರಾಣದಲ್ಲಿ, ಬೇರೆ ಬೇರೆ ಕಥೆಗಳಿರುತ್ತೆ ಅಲ್ವಾ. ಒಂದು ಗೋವರ್ಧನಗಿರಿ, ಅದಕ್ಕೊಂದು ಅರ್ಥ ಇದೆ ನೋಡಿ. ಕೃಷ್ಣ ಯಜ್ಞವನ್ನು ನಿಲ್ಲಿಸಿ ಗಿರಿಪೂಜೆ ಮಾಡಿ ಅಂದ. ಏನಿದರ ಅರ್ಥ ಅಂದರೆ ನಮ್ಮ ಹಸುಗಳಿಗೆ ನೀರು, ಹುಲ್ಲು ಇತ್ಯಾದಿ ಕೊಡುವ ಆ ಪ್ರಕೃತಿಯನ್ನು ಪೂಜಿಸಿ ಅಂದ ಕೃಷ್ಣ. ಬೇರೆ ಆಚಾರಗಳಿಗೆ ಅವ ಗಮನ ಕೊಡಲಿಲ್ಲ. ಪ್ರಕೃತಿ ಪೂಜೆ ಬಹಳ ಮುಖ್ಯ. ಆ ಗೋಪಾಲಕರೆಲ್ಲ ಸಂಭ್ರಮದಲ್ಲಿ ದೀಪ ಎಲ್ಲ ಇಟ್ಟು ಅವತ್ತು ಪೂಜೆ ಮಾಡಿರಬಹುದು. ಅದು ಒಂದು ಕಥನ ಕಾರಣ ಆಗಿರಲೂಬಹುದು. ಮುಖ್ಯವಾಗಿ ನಮ್ಮದು ಕೃಷಿ ಬದುಕು, ಅದಕ್ಕೆ ಬೇಕಾದಂತಹ ಗೊಬ್ಬರ ಕೊಡುವುದು, ಮತ್ತು ಬದುಕಿಗೆ ಆಹಾರ, ಹಾಲು ಇತ್ಯಾದಿ, ಆಮೇಲೆ ಎತ್ತುಗಳು ಉಳ್ಳಿಕ್ಕೆಲ್ಲ ಬೇಕು ನಮಗೆ. ಈ ಕಾರಣದಿಂದ ಆ ಗೋ ಸಂತತಿ ಬಹಳ ಪ್ರಧಾನವಾಗಿತ್ತಲ್ಲ ನಮ್ಮ ಭಾರತದಲ್ಲಿ. 3 ಕೋಟಿ ದೇವತೆಗಳೇ ಗೋವಿನಲ್ಲಿ ನೆಲೆಸಿದೆ ಅಂತೆಲ್ಲ ಹೇಳ್ತಾ ಇದ್ರು. ಈ ಎಲ್ಲ ಕಾರಣಕ್ಕಾಗಿ, ಮತ್ತು ಹವ್ಯಕವ್ಯಕರು, ಹವ್ಯ ಅಂದರೆ ಯಜ್ಞ ಯಾಗಾದಿಗಳೆಲ್ಲ ಮಾಡುವುದಕ್ಕೆ, ಅದಕ್ಕೆಲ್ಲ ಈ ಗೋವಿನ ಸಂಪನ್ಮೂಲಗಳು ಬೇಕಿತ್ತು. ಹಾಲು, ಮೊಸರು, ಬೆಣ್ಣೆ ಇತ್ಯಾದಿ ಎಲ್ಲ. ಮತ್ತು ಆ ತುಪ್ಪದಿಂದ ಎಷ್ಟು ಔಷಧಿಗಳಾಗ್ತಾ ಇತ್ತು, ಎಷ್ಟು ಘೃತಗಳೆಲ್ಲ ಆಯುರ್ವೇದದಲ್ಲಿ ನೋಡಿ, ಎಲ್ಲ ತುಪ್ಪವೇ ಪ್ರಧಾನ ಅಲ್ವಾ. ಆ ಬಳಿಕ ಅದು ಭಾರಿ ಒಳ್ಳೆಯ ಪ್ರಾಣಿ ಗೋವು ಅಂತ ಹೇಳಿದರೆ, ಅದು ಮೂತ್ರ ಕೂಡ ಒಂದು ಕಜ್ಜಿ, ತುರಿಕೆ ಇತ್ಯಾದಿ ಎಲ್ಲ ಹಾಕಿದರೆ ಅದು ಗುಣ ಆಗಿಬಿಡುತ್ತೆ. ಮತ್ತು ಸೆಗಣಿಯೂ ಕೂಡ ವಿಕಿರಣಗಳನ್ನು ತಡೆಯುತ್ತದೆ ಅಂತ ಎಲ್ಲೋ ಓದಿದ್ದೇನೆ ನಾನು. ಇಂಥ ಒಂದು ಒಳ್ಳೆಯ ಎಲ್ಲ ಪ್ರಾಣಿಗಳಿಗಿಂತ ಅತ್ಯಂತ ಶ್ರೇಷ್ಠವಾದ ಪ್ರಾಣಿ ಅಂತ ಹೇಳಿದರೆ ಹಸು. ಬಹಳ ಸಾಧು ಅಲ್ವಾ, ನಮಗೆ ಬೇಕಾದ್ದನ್ನು ಕೊಡುತ್ತದೆ ಅದು. ಅಂದಿನ ಬದುಕಿಗೆ ಆ ಗೋವು ಬಹಳ ಮುಖ್ಯವಾಗಿತ್ತು. ಅದಕ್ಕಾಗಿ ಗೋವನ್ನು ಪೂಜಿಸುವಂಥ ಒಂದು ವ್ಯವಸ್ಥೆ ಬಂದಿರಬೇಕು. ಹೌದು ಚೇತನ್, ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಕೃತಜ್ಞತೆಯನ್ನು ಸಮರ್ಪಿಸುವಂಥ ಒಂದು ಹಬ್ಬ. ನಮ್ಮ ಪಿತೃಗಳಿಗೆ ಅತ್ಯಂತ ಪ್ರಧಾನವಾಗಿ, ಗೋಮಾತೆಗೆ ಅತ್ಯಂತ ಪ್ರಮುಖವಾಗಿ, ನಮ್ಮ ಹಿರಿಯರಿಗೆ ಅತ್ಯಂತ ಪ್ರಮುಖವಾಗಿ, ಪರಿಸರಕ್ಕೆ ನಮ್ಮ ಗ್ರಾಟಿಟ್ಯೂಡ್ಸನ್ನು ಕೊಡುವಂಥ ಹಬ್ಬ ಅಂತ ಬಹಳ ಪ್ರೀತಿಯಿಂದ ವರ್ಕಾಡಿಯವರು ಹೇಳ್ತಾ ಇರೋ ಮಾತಲ್ಲಿ ಸಾಕಷ್ಟು ಧ್ವನಿ ಇದೆ. ಇನ್ನಷ್ಟು ಕೇಳಬೇಕು ಅಂತ ನಂಗೆ ಅನಿಸ್ತಾ ಇದೆ. ಒಂದು ವಿರಾಮ ತಗೋತೀವಿ. ವಿರಾಮದ ನಂತರ ದೀಪಾವಳಿ ಕಥನ ಮುಂದುವರಿಯುತ್ತದೆ. ಸ್ನೇಹಿತರೆ, ಬೆಳಕಿನ ಹಬ್ಬ ವಿಶೇಷವಾದ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದ್ವಾಂಸರ ಮಾತುಗಳ ಮೂಲಕ ಹಬ್ಬದ ಮಹತ್ವ ತಿಳಿಸುವಂಥ ವಿಶೇಷವಾದ ಕಾರ್ಯಕ್ರಮ. ನಮ್ಮ ಜೊತೆಗೆ ಅತಿ ಶ್ರೇಷ್ಠ ಆಗಿರ್ತಕ್ಕಂಥ ಯಕ್ಷಗಾನ ಕಲಾವಿದರು, ಬಹಳ ಶ್ರೇಷ್ಠವಾದ ಚಿಂತಕರಿದ್ದಾರೆ. ಅವರ ಮಾತುಗಳನ್ನು ಮತ್ತೆ ಕೇಳೋಣ. ನಾನು ತಾರನಾಥ ವರ್ಕಾಡುವೆ ಕಾರ್ಯಕ್ರಮ ಮತ್ತೆ ಸ್ವಾಗತ ಮಾಡ್ತೇನೆ. ಸೊ ಗುರುಗಳು, ನಿಮ್ಮ ಮೂಲಕ ಹಬ್ಬದ ಮಹತ್ವ ತಿಳಿಸುವಂಥ ವಿಶೇಷವಾದ ಕಾರ್ಯಕ್ರಮ ಮುಂದುವರಿತಾ ಇದೆ. ನರಕಾಸುರನ ಬಗ್ಗೆ ಹೇಳಿ ಆಯಿತು. ಸೊ ಮುಂದೆ ಗೋಪೂಜೆ ಬಗ್ಗೆ ಸಾಕಷ್ಟು ವಿಸ್ತಾರವಾಗಿ ಹೇಳೋ ಪ್ರಯತ್ನವನ್ನ ಮಾಡಿದಿರಿ. ಸೊ ಮುಂದಕ್ಕೆ ಹೋಗ್ತಾ ಇದ್ದಾಗ ನಮಗೆ ಬಲಿ ಚಕ್ರವರ್ತಿ ಕಾಣಿಸ್ಕೊಳ್ತಾನೆ. ಸೊ ಬಲಿ ಪಾಡ್ಯಮಿ ಎಂದು ದೀಪಾವಳಿ ಹಬ್ಬ ಮುಗಿಯುವಂಥದ್ದು. ಬಲಿ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ವಿದ್ವಾಂಸ ಅಂತ ನಾನು ಕೇಳಿದ್ದೇನೆ. ಬಲಿ ಬಗ್ಗೆ ಹೇಳಿಕ್ಕೆ ಆರಂಭ ಮಾಡಿ. ಬಲಿ ಚಕ್ರವರ್ತಿಗೆ ಒಂದು ದೊಡ್ಡ ಹಿನ್ನೆಲೆ ಉಂಟು. ದೊಡ್ಡ ಹರಿಭಕ್ತ ಇದ್ದ ಅಲ್ಲ ಪ್ರಹ್ಲಾದ. ಅವನ ಮಗ ವಿರೋಚನನ ಮಗ ಅವ, ಅಂದರೆ ಬಲಿಯ ಮೊಮ್ಮಗ ಅವ. ಆದರೆ ಅವ ದುಷ್ಟ ಅಂತ ಇವರೆಲ್ಲ ನಿರ್ಣಯ ಮಾಡಿಬಿಟ್ಟಿದ್ದಾರೆ. ಯಾರು? ಆ ಕಾಲದ ಸಾಮಾಜಿಕರು. ಯಾಕಂದರೆ ರಾಕ್ಷಸ ರಾಜ ಅಂತೇಳಿ. ಅವನು ದೊಡ್ಡ ಹರಿಭಕ್ತ ಬಲಿ. ಆದರೆ ಅವನ ಒಟ್ಟಿಗೆ ಇರುವವರೆಲ್ಲ ಇವರಲ್ವ, ರಾಕ್ಷಸರಲ್ವ. ಈ ಗೀತೆಯಲ್ಲಿ ಹೇಳಿದ ಹಾಗೆ ಒಂದು ಪಾಪಕರ್ಮಕ್ಕೆ ಕರ್ತ, ಕಾರಯಿತ, ಅನುಮೋದಕ, ಪ್ರೇರಕ ಎಲ್ಲರೂ ಪಾಪಭಾವಿಗಳಾಗಿರ್ತಾರಲ್ವ. ಒಬ್ಬ ಲೀಡರ್ ಒಬ್ಬ ಸರಿ ಇದ್ದರೆ ಸಾಕ,
ಈಗ ನಮ್ಮ ದೇಶದಲ್ಲಿ ನೋಡ್ಕೊಳ್ಳಿ, ಮೋದಿಯೊಬ್ಬರು ಸರಿ ಇದ್ದರೆ ಸಾಕು, ಅವರೊಟ್ಟಿಗೆ ಇರುವವರು ಸರಿ ಇದ್ದು ಬೇಡವಾ? ಇದ್ದಾರೆ, ಅದಲ್ಲ ಹೇಳಿದ್ದು ನಾನು. ಎಲ್ಲರೂ ಅವರ ಹಾಗೆ ಇದ್ದರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಆ ಥರ ಇವ ಒಳ್ಳೆಯವ, ಒಟ್ಟಿಗಿರುವವರು ದುಷ್ಟರು. ಈ ಕಾರಣಕ್ಕೆ ಬಹುಶಃ ವಿಷ್ಣು ಅಂದರೆ ದೇವರು ಅಂತ ನಾವು ನಂಬಿದ್ದೇವೆ. ಅವನು ಯಾವತ್ತೂ ಕೆಟ್ಟದ್ದು ಮಾಡಲಾರ ಅಲ್ವಾ? ದೇವರು ಅಂದರೆ ಒಳ್ಳೆಯವನು, ದೇವರು ಕೆಟ್ಟದ್ದು ಯಾವತ್ತೂ ಮಾಡಲಾರ. ಮಾಡೋದಿದ್ರೆ ಏನೋ ಒಂದು ಒಳ್ಳೆಯದಕ್ಕಾಗಿ ಅಂತ ನಂಬಿದವರು ನಾವು. ಅವನು ವಾಮನಾವತಾರಿಯಾಗಿ ಬಂದು ಬಲಿಯನ್ನು ಪಾತಾಳಕ್ಕೆ ತಳ್ತಾನೆ. ಅಲ್ಲಿ ನೋಡಿ, ಅವನು ಶುಕ್ರಾಚಾರ್ಯರ ಶಿಷ್ಯ ಬಲಿ. ಶುಕ್ರಾಚಾರ್ಯರಿಗೆ ಒಂದು ಕಣ್ಣು ಅಂತ ನಾವು ಕೇಳಿದ್ದೇವೆ. ಅದೇ ಪ್ರಸಂಗದಲ್ಲಿ ಅದು ಬರುವುದಲ್ಲ, ಧಾರೆ ಎರೆದು ಕೊಡು ದಾನವನ್ನು ಅಂತ ಹೇಳುವಾಗ ಋಷಿಗಳು ಹೇಳ್ತಾರೆ, ಶುಕ್ರಾಚಾರ್ಯರು ಬೇಡ, ಕೊಡಬೇಡ, ಅವ ಮಹಾವಿಷ್ಣು, ನೀನು ಮೋಸ ಹೋಗ್ತಿ ಅಂತ. ಆಗ ಬಲಿ ಹೇಳ್ತಾನೆ, ಮಹಾವಿಷ್ಣುವಿಗೆ ದಾನ ಕೊಡುವಂಥ ಒಂದು ಯೋಗ ಬಂತಲ್ಲ ನನಗೆ, ಇದನ್ನು ನಾನು ಖಂಡಿತ ಬಿಟ್ಕೊಡೋದಿಲ್ಲ, ಕೊಟ್ಟೇ ಕೊಡ್ತೇನೆ ಅಂತ. ಆಗ ಇದು ಕೊಂಬುದ ಇದು ಉಂಟಲ್ಲ, ಗಿಂಡೆ, ಅದಕ್ಕೆ ಅಂತ ಹೇಳೋದು, ಹೌದು, ಶೃಂಗ ಇರುವಂಥದ್ದು, ಅದರಲ್ಲಿ ಧಾರೆ ಎರೆದು ಕೊಡುವಾಗ ಈ ಶುಕ್ರಾಚಾರ್ಯ ಅದರೊಳಗೆ ಕೂತ್ಕೊಳ್ತಾನಂತೆ ಕಪ್ಪೆಯ ರೂಪದಲ್ಲಿ. ಆಗ ದರ್ಬೆಯಲ್ಲಿ ಚುಚ್ಚುತ್ತಾನಂತೆ ವಾಮನ. ಆಗ ಶುಕ್ರಾಚಾರ್ಯರು ಒಂದು ಕಣ್ಣು ಹೋಗ್ತದೆ ಅಂತ ಕತೆ ಬರುತ್ತೆ. ನನಗನಿಸುವುದು ಒಂದು ಕಣ್ಣು ಅಂತ ಹೇಳಿದರೆ ಅವನದ್ದು ಏಕದೃಷ್ಟಿಯವ. ಬಹುಶಃ ಈಗಿನ ಸಮಾಜವಾದಿಗಳಿದ್ದಾರಲ್ಲ, ಎಲ್ಲರೂ ಸಮಾನರು ಇರಬೇಕು ಅಂತ, ಒಂಥರ ಬಂಡಾಯ ಶುಕ್ರಾಚಾರ್ಯರದ್ದು. ದೇವತೆಗಳೇ ಯಾಕೆ ಸ್ವರ್ಗ ಹೇಳುವ, ರಾಕ್ಷಸರಿಗೂ ಇರಲಿ, ಅವರಿಗೂ ಸಮಾನ ಹಕ್ಕುಗಳು ಬರಲಿ, ಈ ಥರ. ನಮ್ಮ ಇವರು ಕಾಶ್ಮೀರದಲ್ಲಿ ಎಷ್ಟೋ ಮುಗ್ಧ ಜನರ ಹತ್ಯೆ ಆಗುವಾಗ ಮಾನವ ಹಕ್ಕುಗಳ ಬಗ್ಗೆ ಮಾತಾಡೋದಿಲ್ಲ. ಅದೇ ಅಂಥವನಿಗೊಂದು ಮರಣದಂಡನೆ ಕೊಟ್ಟಾಗ ಕೂಡಲೇ ಮಾತಾಡ್ತಾರೆ ಕೆಲವರೆಲ್ಲ ಮಾನವ ಹಕ್ಕುಗಳ ಬಗ್ಗೆ. ಆ ಥರ ಶುಕ್ರಾಚಾರ್ಯರ ಪ್ರತಿಪಾದನೆ ಇರ್ಬೋದು. ಆದ್ದರಿಂದಲೇ ವಿಷ್ಣುವಿನ ಆಗ್ರಹಕ್ಕೆ ಪಾತ್ರರಾಗಿರಬಹುದು. ಅಂತೂ ಬಲಿಯನ್ನು ಉಳಿಸುವುದರಿಂದ ರಾಕ್ಷಸರ ಪೀಡೆ ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿ ಈ ರಕ್ತಪಾತ ಅದು ಇದು ಎಲ್ಲ ಆಗದೆ ಒಂದು ತಂತ್ರ ಈ ಮಹಾವಿಷ್ಣು ಮಾಡಿದ್ದಿರಬಹುದು. ಕುತಂತ್ರ ಅಲ್ಲ, ಒಂದು ಒಳ್ಳೆಯ ತಂತ್ರ ಅದು. ಹಾಗೆ ಅವನೊಂದು ದಾನ ಕೇಳಿ, ಈ ಮಹಾಬಲಿ ಅಥವಾ ಬಲಿ ಯಜ್ಞಗಳನ್ನು ಯಾಕೆ ಮಾಡಿದ ಅಂತ, ಯಜ್ಞಗಳ ಸರಣಿಯನ್ನು ಯಾಕೆ ಮಾಡಿದ ಅಂತ ಹೇಳಿ. ಯಜ್ಞಗಳು ಆ ಕಾಲದಲ್ಲಿ ಬಹಳ ಪ್ರಸಿದ್ಧವಾಗಿತ್ತಲ್ಲ, ದೇವೇಂದ್ರನ ಪಡ್ಕೊಳ್ಳಿಕ್ಕೋಸ್ಕರ ಮಾಡಿದ ಅಂತ ಹೇಳುವಂಥ. ಹೌದು, ಒಬ್ಬ ದೊಡ್ಡ ಜನ ಅಂತ ಹೇಳಿದರೆ ಅವ ತುಂಬ ಯಜ್ಞಗಳನ್ನು ಮಾಡ್ತಾ ಇದ್ದಾಗ 100 ಯಜ್ಞ 1000 ಯಜ್ಞ ಈ ಥರ ಎಲ್ಲ ಯಜ್ಞ. ಮತ್ತು ಸ್ವರ್ಗದ ಪಟ್ಟ ಪಡೀಬೇಕಿದ್ರೆ 100 ಯಜ್ಞಗಳನ್ನು ಮಾಡಲೇಬೇಕಲ್ವ. ಆಮೇಲೆ 100ನೇ ಸೋಮಯಾಗ ಮಾಡಿದ ಮೇಲೆ ಆ ಯಜ್ಞ ಸ್ವರ್ಗದ ಪಟ್ಟ ಸಿಕ್ಕುವುದು. ಇವದನ್ನು ಮಾಡ್ತಾ ಇರುವಾಗಲೇ ಬಂದದ್ದಲ್ಲ ಅವನನ್ನು ತಳ್ಳಲಿಕ್ಕೆ ಪಾತಾಳಕ್ಕೆ. ಮತ್ತು ಅವನಿಗೆ ವರವೂ ಕೊಡ್ತಾನೆ ಮುಂದೆ, ವೈವಸ್ವತ ಮನ್ವಂತರ ಕಳೆದು ಸಾವರ್ಣಿ ಮನ್ವಂತರದಲ್ಲಿ ನಿನಗೆ ಇಂದ್ರ ಪಟ್ಟ ಸಿಗ್ತದೆ ಅಂತ. ಈಗ ವೈವಸ್ವತ ಮನ್ವಂತರ ನಡೀತಾ ಇದೆಯಲ್ಲ, ಮುಂದೆ ಅವನೇ ಇದಾಗಿರ್ತಾನೆ, ಸ್ವರ್ಗದ ಅರಸ ಆಗಿರ್ತಾನಂತ. ಈ ಥರ ಮಹಾಬಲಿ ತುಳು ಸಂಸ್ಕೃತಿ ಭಾಳ ಹತ್ತಿರವಾಗಿಬಿಡ್ತಾನೆ ನಮಗೆ. ಈ ತುಳುವರು ಆಚರಿಸುವಂತಹ ಮಹಾಬಲಿಯ ಪೂಜೆ ಇದೆಯಲ್ಲ, ಬಹಳ ಅದ್ಭುತವಾದನ್ನ ಭಾವಿಸ್ಕೊಳ್ತೇನೆ ಸರ್. ಮುಖ್ಯವಾಗಿ ಬಲೀಂದ್ರ ಇದಕ್ಕೆ ಬಂದಿದ್ದು ಬಹುಶಃ ತುಳುವರ ಪ್ರಭಾವದಿಂದಲೇ ಇರಬಹುದು ಅನಿಸ್ತದೆ. ಕೇರಳದಲ್ಲಿ ಓಣಂ ಸಂದರ್ಭದಲ್ಲಿ ಈ ಬಲಿಯ ಕತೆ ಬರುತ್ತೆ, ನಮ್ಮದು ದೀಪಾವಳಿಯ ಸಂದರ್ಭ ಬರ್ತದೆ. ತುಳುವರು ಬಹುಶಃ ಇದಕ್ಕೆ ಬಲಿಯನ್ನು ದೀಪಾವಳಿ ಹಬ್ಬಕ್ಕೆ ತಂದಿದ್ದಾರೆ ಅಂತ ನನಗನ್ನಿಸ್ತದೆ. ಈ ಹಾಲೆ ಮರ ತುಳಸಿ ಕಟ್ಟೆಯಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಗೊಂಡೆ ಹೂವಿನ ಮಾಲೆ ಎಲ್ಲ ಹಾಕಿ, ಮತ್ತು ಇದು ಉಂಟಲ್ಲ ಪಾದೆಯ ಹೂ, ಅದರ ಮಾಲೆ ಎಲ್ಲ ಹಾಕಿ ಬಲೀಂದ್ರನನ್ನು ಕರೆಯುವುದು ಇತ್ಯಾದಿ ಎಲ್ಲ. ಆ ಬಲಿ ವರ್ಷಕ್ಕೊಮ್ಮೆ ಬರ್ತಾನೆ ಇಲ್ಲಿ, 3 ದಿನಗಳ ಕಾಲ ಇಲ್ಲಿ ಇರ್ತಾನೆ. ಅಂದರೆ ಅವ ಪಾತಾಳಕ್ಕೆ ತಳ್ಳುವಾಗ, ರಸಾತಳಕ್ಕೆ ತಳ್ಳುವಾಗಲೇ ಅನುಗ್ರಹ ಮಾಡ್ತಾನೆ ಮಹಾವಿಷ್ಣು ಅವನಿಗೆ. ಶ್ರದ್ಧೆ ಇಲ್ಲದ ಪೂಜೆ, ಆಮೇಲೆ ಮನಪೂರ್ತಿಯಾಗಿ ಅಂದರೆ ಮನ ತುಂಬಿಕೊಡದಂತಹ ದಾನ, ಆಮೇಲೆ ಶ್ರೋತ್ರಿಯರಿಲ್ಲದ ಶ್ರಾದ್ದ, ಹೀಗೆಲ್ಲ ಬರುತ್ತೆ. ಇತ್ಯಾದಿಗಳೆಲ್ಲ ಮಾಡಿದರೆ ಪುಣ್ಯ ಸಿಕ್ಕುವುದಿಲ್ಲಂತೆ. ಹಾಗಿದ್ರೆ ಆ ಪುಣ್ಯದ ಫಲ ಕರ್ತೃವಿಗೆ ಸಿಕ್ಕುವುದಿಲ್ಲ. ಮನಸ್ಸಿಲ್ಲದೆ ದಾನ ಮಾಡಿದರೆ ಅವನಿಗೆ ಸಿಕ್ಕುವುದಿಲ್ಲ. ಅದು ಆ ಫಲಗಳೆಲ್ಲ ಜಮೆ ಆಗೋದು ಇವನ ಅಕೌಂಟಿಗೆ, ಬಲಿಯ ಅಕೌಂಟಿಗೆ. ಆದ ಕಾರಣ ಮುಂದಿನ ಇದಕ್ಕೆ ಬಲಿ ಇಂದ್ರ ಆಗುವುದಕ್ಕೆ ಬೇಕಾದ ಪುಣ್ಯ ಸಂಪಾದನೆ ಎಲ್ಲ ಈಗಲೇ ಅವನಿಗೆ ಆಗ್ತಾ ಉಂಟು. ಅಂದರೆ ಈಗ ಸಮಾಜದಲ್ಲಿ ಅದೇ ನಡೀತಾ ಇದೆಯಲ್ಲ, ಶ್ರದ್ಧೆ ಇಲ್ಲದ ಭಕ್ತಿ ಇಲ್ಲದ ಪೂಜೆಗಳು, ಕೇವಲ ಆಡಂಬರದ ಉತ್ಸವ ಪೂಜೆಗಳು, ಆಮೇಲೆ ದಾನ ಕೊಡುವಾಗಲೂ ಬಂದನೆಲ್ಲ ಸಾಯಲಿವ ಅಂತ ಕೊಡುವುದು ಇತ್ಯಾದಿ. ಅಲ್ಲಿ ಒಂದು ಶ್ರದ್ಧೆ, ನಿಜವಾದ ಪ್ರೀತಿಯಿಂದ ಕೊಡುವುದಲ್ಲ. ಕೆಲವರು ಎಲ್ಲರಲ್ಲ ಹೇಳ್ತಾ ಇರೋದು ನಾನು, ಅಂಥದ್ದೆಲ್ಲ ಈಗ ಹೆಚ್ಚಲ್ವ ಅಂತ ಹೇಳೋದು ನಾನು. ಆಡಂಬರಕ್ಕಾಗಿ ದಾನ ಮಾಡುವುದು, ಲೆಕ್ಕಕ್ಕಾಗಿ ದಾನ ಕೊಟ್ಟಿದ್ದೇನೆ ಅಂತ ಇಂಥದ್ದೆಲ್ಲ ಉಂಟಲ್ಲ. ಇದೀಗ ಕೊಟ್ಟವರಿಗೆ ಯಾವುದು ಸಿಕ್ಕುವುದಿಲ್ಲ, ಪೂಜೆ ಮಾಡಿದವರಿಗೆ ಯಾವುದು ಸಿಕ್ಕುವುದಿಲ್ಲ, ಎಲ್ಲ ಬಲಿಗೆ ಹೋಗುತ್ತೆ. ಅವನು ಒಂದು 3 ದಿನ ಇಲ್ಲಿಗೆ ಬರುವಂತಹ ವ್ಯವಸ್ಥೆ ಪ್ರತಿ ವರ್ಷ ಅಂದರೆ ಸಮೃದ್ಧಿಯಿಂದ ಆಳಿದಂಥ ಒಂದು ನಾಡು ಉಂಟಲ್ಲ ಅವನದ್ದು, ತುಳುನಾಡು.
ಈ ತುಳುನಾಡು ಅಂತ ಹೇಳಿದರೆ ಪಾತಾಳ ಲೋಕ ಅಂತ ಒಂದು ಕತೆ ಬರುತ್ತೆ. ಅದು ಬಹುಶಃ ಇವರದ್ದು ಗುರುರಾಜ ಭಟ್ರ ಭಾರತ ಗಾಂಭೀರ್ಯದಲ್ಲಿ ಅಂತ ಒಂದು ನನ್ನ ನೆನಪು ದಿಟವಾಗಿದ್ದರೆ ಹಾಗೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಹಾಗೆ ಇಲ್ಲಿ ಬಲಿಯ ಕತೆ ಬಹಳ ಮಹತ್ವ ಪಡೆದಿದೆ. ಸರ್, ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಧನಲಕ್ಷ್ಮಿ ಉಗಮ ಆಗಿರ್ತಕ್ಕಂಥದ್ದು. ಸಮುದ್ರ ಮಥನದ ಕತೆ ಬಹಳ ರೋಚಕವಾಗಿರ್ತಕ್ಕಂಥದ್ದು. ಸೊ ಕೊನೆಯ ದಿನ, ದೀಪಾವಳಿಯ ಕೊನೆಯ ದಿನ ಧನಲಕ್ಷ್ಮಿ ಪೂಜೆ ಬರುವಂಥದ್ದು. ಏನು ವಿಶೇಷ ಮಹತ್ವ ಅದಕ್ಕೆ ಅಂತ ಹೇಳಿ? ಒಂದು ಕಾರಣ, ಆವಾಗ ಸಮೃದ್ಧಿಯ ಸಮಯ ಅಲ್ವಾ. ಗದ್ದೆಯ ಬೆಳೆ ಎಲ್ಲ ಮನೆಯ ತುಪ್ಪೆಯೊಳಗೆ ತುಂಬಿರ್ತದೆ ಅಲ್ವಾ. ಕೃಷಿ ಬದುಕಲ್ವಾಗ ಎಲ್ಲ ಈ ಮಳೆಗಾಲದ ಬಡತನ ಅದು ಇದೆಲ್ಲ ಜಂಜಡ ಹೋಗಿ ಲಕ್ಷ್ಮಿಯ ಪ್ರವೇಶ ಆಗಿದೆ ಅಲ್ಲಿಗೆ ಮನೆಯೊಳಗೆ. ಹಾಗೆ ಆ ಲಕ್ಷ್ಮಿಯನ್ನು ಗೌರವದಿಂದ ಪೂಜಿಸುವಂತಹ ಒಂದು ಉದ್ದೇಶ ಇರಬಹುದು ನಮ್ಮ ಹಿರಿಯರಿಗೆ. ಮತ್ತು ಸಮುದ್ರ ಮಥನದಲ್ಲಿ ಅದು ಬಲಿಯ ಸಂದರ್ಭದಲ್ಲೇ ಸಮುದ್ರ ಮಥನ ಆದದ್ದು ಅಂತ ಕತೆ ಬರುತ್ತೆ ಅಲ್ವಾ. ಅಮೃತಕ್ಕಾಗಿ ಜಗಳ ಮಾಡಿದ್ದು ಇತ್ಯಾದಿ ಎಲ್ಲ. ದೂರ್ವಾಸರ ಶಾಪದಲ್ಲಿ ಎಲ್ಲ ಸಂಪತ್ತು ಸಮುದ್ರಕ್ಕೆ ಹೋಯಿತು. ಅಲ್ಲೆಲ್ಲ ತುಂಬ ಸುವಸ್ತುಗಳೆಲ್ಲ ಹುಟ್ಟಿಕೊಳ್ತದೆ. ಕಳೆದ ಸಂಪತ್ತು ಮಾತ್ರ ಅಲ್ಲ, ಹಾಗೆ ಮದ್ಯವೂ ಹುಟ್ಟಿಕೊಳ್ತದೆ, ವಿಷವೂ ಹುಟ್ಟಿಕೊಳ್ತದೆ. ಕೊನೆಗೆ ಈ ಲಕ್ಷ್ಮಿ ಹುಟ್ಟಿಕೊಳ್ತಾಳಲ್ವ. ಆ ಲಕ್ಷ್ಮಿಯನ್ನು ಮಹಾವಿಷ್ಣು ಮದುವೆ ಆಗ್ತಾನೆ. ಹೀಗೆ ಕತೆ ಬರುತ್ತೆ. ಈ ಸಮುದ್ರದ ಮಥನದ ಕತೆ ನಮ್ಮ ಪ್ರೇಕ್ಷಕರು ಬೇಕು ಅಂತ ನಂಗೆ ಅನಿಸ್ತಾ ಇದೆ ಸರ್. ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ತತ್ವ ಸಂಘರ್ಷ ಇದೆ ಅದರಲ್ಲಿ. ಖಂಡಿತ ಅನುಮಾನ ಇಲ್ಲ. ನಮ್ಮ ಮನಸ್ಸಿನೊಳಗೆ ನಿತ್ಯ ಸಮುದ್ರ ಮಥನಗಳು ನಡೀತಾನೇ ಇರ್ತದೆ ಅಲ್ವಾ. DVG ಅವರು ಕೇಳ್ತಾರಲ್ಲ, ತಳಮಳವಿದೇನಿಳೆಗೆ ದೇವಧನುಜರು ಮತಿಸೆ ಜಳನಿಧಿಯೊಳಾದಂತೆ ಸುಧೆಗೆ ಪೀಠಿಕೆಯೇಂ. ಆ ಥರ ಮಂಥನ ಆದ ಕಾರಣ ತಾನೇ ಅಲ್ಲಿ ಅಮೃತ ಸಿಕ್ಕಿದ್ದು. ಆ ಥರ ಈ ಪ್ರಪಂಚದಲ್ಲಿ ಸಂಘರ್ಷ ಘರ್ಷಣೆಗಳು ಆಗ್ತಾ 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 ಏನೋ ಒಂದು ಒಳ್ಳೆಯದು ನಮಗೆ ಅಲ್ಲಿ ಖಂಡಿತ ಸಿಗುತ್ತೆ ಅಂತ ಒಂದು ಆ ಸಮುದ್ರ ಮಥನದ ಕತೆ ಹೇಳುತ್ತೆ. ಜೊತೆಗೆ ಪ್ರಯತ್ನ ಪಟ್ಟರೆ ಅಸಾಧ್ಯವಾದ್ದನ್ನು ಸಾಧಿಸುವುದಕ್ಕೆ ಸಾಧ್ಯ ಅಂತಲೂ ಹೇಳ್ತದೆ ಆ ಕತೆ ಅಲ್ವಾ. ಸಮುದ್ರದಲ್ಲಿ ಮಂದರ ಪರ್ವತವನ್ನು ಇಡುವುದಂತೆ, ಅದನ್ನು ವಾಸುಕಿಯನ್ನು ತಂದು ಹಗ್ಗ ಮಾಡಿ ಕಡಿಯುವುದಂತೆ, ಕೂರ್ಮ ಅದನ್ನು ಹೊತ್ಕೊಳ್ಳೋದಂತ ಬೆನ್ನಲ್ಲಿ. ಅಂದರೆ ಅದು ಮಹಾವಿಷ್ಣು ಕೂರ್ಮನಾಗುವುದು. ಅಲ್ಲೊಂದು ಸೂಕ್ಷ್ಮವಾದ ಅರ್ಥ ಉಂಟಲ್ಲಿ, ಧ್ವನಿ ಇದೆ. ಅಂದರೆ ದೇವರು ಎಂಬವನು ಪತಿತೋದ್ಧರಣ ಅಂತ ಇದೆಯಲ್ಲ, ಯಾರು ಮುಳುಗುತ್ತಾರೋ ಅವನನ್ನು ಎತ್ತಿ ಹಿಡಿಯೋನು ದೇವರು ಅಂತ. ಅಲ್ಲಿ ಪರ್ವತ ಮುಳುಗ್ತದೆ, ಎಲ್ಲರ ಶ್ರಮ ವ್ಯರ್ಥ ಆಗುವ ಸಂದರ್ಭ ಬರುತ್ತೆ. ಆಗ ಮಹಾವಿಷ್ಣುವೇ ಕೂರ್ಮನಾಗಿ ಬೆನ್ನಿನಲ್ಲಿ ಹೊತ್ಕೊಳ್ತಾನೆ. ಅಂದರೆ ಪತಿತರನ್ನು ಉದ್ಧರಿಸುತ್ತಾನೆ ಆ ದೇವರು ಎಂಬ ಅರ್ಥ ಅಲ್ಲಿ ಕೊಡುತ್ತೆ. ಸಮುದ್ರ ಎಲ್ಲ ಕಡಿದು 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 ಅಪ್ಸರೆಯರು ಹುಟ್ಟುತ್ತಾರೆ, ಎಲ್ಲ ತುಂಬ ಮಂದಿ ಎಲ್ಲ ಬರ್ತಾರೆ. ಇವನಿಗೆ ವಾಲಿಯ ಪತ್ನಿ ತಾರೆ ಎಲ್ಲ ಅಲ್ಲೇ ಹುಟ್ಟಿದ್ದಲ್ಲ. ಈಗ ತುಂಬ ಬರ್ತಾ ಅದರಲ್ಲಿ ವಿಷ ಮೊದಲು ಬಂತು, ಅಮೃತ ಕೊನೆಗೆ ಬಂತು ಅಂತ ಹೇಳುವಂಥದ್ದು. ಹೌದು, ವಿಷ ಮೊದಲು ಬಂತು, ಕೆಟ್ಟದ್ದು ಮೊದಲು ಬರ್ತದೆ, ಒಳ್ಳೇದು ಆಮೇಲೆ ಬರ್ತದೆ ಅಂತ ಹೇಳುವಂಥದ್ದು. ಕುಡಿಲಿಕ್ಕೆ ಒಬ್ಬ ದೇವರು ಬೇಕಲ್ವ ಅಲ್ವಾ. ಹರಿಹರರಲ್ಲಿ ಭೇದ ಇಲ್ಲ ಅಂತ ಒಂದು ಕತೆ ಬರುತ್ತೆ. ವಿಷವನ್ನು ಕುಡಿದ ಶಿವ, ಅಮೃತವನ್ನು ನಾರಾಯಣ ಹಂಚಿದ ಅಲ್ವಾ, ಮೋಹಿನಿ ವೇಷವನ್ನು ಮಾಡಿಕೊಂಡು. ಸಮುದ್ರ ಮಥನದ ಕತೆ ಅಸಾಧ್ಯವಾದ್ದನ್ನು ಸಾಧಿಸಬಹುದು ಅಂತ ಹೇಳುತ್ತೆ. ಮತ್ತು ಕೆಟ್ಟದ್ದು ಒಳ್ಳೆಯದು ಎಲ್ಲ ಇದರಲ್ಲಿ ಹುಡ್ತಾನೇ ಇರ್ತದೆ. ಯಾವುದನ್ನು ಉಳಿಸಿಕೊಳ್ಳಬೇಕು ಬಿಡಬೇಕು ಅದು ನಮಗೆ ಸಂಬಂಧಪಟ್ಟದ್ದು. ಅಲ್ಲಿ ಧನ್ವಂತರಿಯೂ ಕೂಡ ಅಮೃತ ಕಲಶ ಹಿಡ್ಕೊಂಡು ಅಲ್ಲೇ ಬಂದಿದ್ದಾನಲ್ಲವ. ಧನ್ವಂತರಿ ವಿಷ್ಣುವಿನ ಅವತಾರ ಅಂತಲೂ ಒಂದು ಕತೆ ಇದೆ. ಈ ಥರ ಆ ಸಮುದ್ರ ಅಂದರೆ ಈ ಪ್ರಪಂಚ ದ್ವಂದ್ವಾತ್ಮಕವಾದ್ದು. ಅಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಸುಖ ಇದೆ, ದುಃಖ ಇದೆ ಅಲ್ವಾ, ಸಿಹಿ ಇದೆ, ಕಹಿ ಇದೆ. ನಮಗೆ ಇಲ್ಲಿ ಕೂಡ ಹಾಗೆ ಬೆಳಕು ಇದೆ, ಕತ್ತಲೆ ಇದೆ. ಅದು ಎರಡು ಬೇಕು, ಎರಡು ಉಂಟು. ಕತ್ತಲೆ ಇಲ್ದಿದ್ದರೆ ನೀವು ಬೆಳಕು ಉರಿಸಿ ಏನು ಮಾಡ್ತೀರಿಯಪ್ಪ? ಬೆಳಕು ತೋರಬೇಕು ಅಂದರೆ ಕತ್ತಲೆಯೂ ಬೇಕಲ್ವಾ. ಹಾಗೆಂತ ಕತ್ತಲೆಯೇ ಬದುಕಲ್ಲ. ಕತ್ತಲೆಯಲ್ಲಿ ಬೆಳಕು ನಮಗೆ ಕಾಣಬೇಕು. ಅಂದರೆ ಕತ್ತಲೆಯಲ್ಲಿ ಕಣ್ತರದ್ದು ನಾವು ನಡ್ಕೊಂಡು ಹೋದರೂ ನಮಗೆ ದಾರಿ ನಡಿಲಿಕ್ಕೆ ಆಗುತ್ತೆ. ಬೆಳಕಿನಲ್ಲಿ ಕಣ್ಮುಚ್ಚಿ ನಡ್ಕೊಂಡು ಹೋದರೂ ನಮಗೆ ನಡಿಲಿಕ್ಕೆ ಆಗ್ತಾ ಇಲ್ಲ ಅಲ್ವಾ. ಆದ ಕಾರಣ ಆ ಬೆಳಕಿನ ದರ್ಶನಕ್ಕಾಗಿ ನಾವು ಹಂಬಲಿಸ್ತೇವೆ, ಮತ್ತು ಅದು ಬೇಕು ಅಂತ. ಬೆಳಕು ಅಂದರೆ ನಮ್ಮಲ್ಲಿ ಜ್ಞಾನ ಅಂತಲೇ ಈಗ ಅಲ್ವಾ ನಾವು ನಂಬಿಕೊಂಡು ಬಂದದ್ದು. ಬೆಳಕು ಅಂದರೆ ಜ್ಞಾನ, ಬೆಳಕು ಅಂದರೆ ಒಳ್ಳೆಯದು, ಬೆಳಕು ಅಂದರೆ ಎಂಥದ್ದು ಸತ್ಯೋನ್ಮುಖಿಯಾಗಿ, ಶಿವೋನ್ಮುಖಿಯಾಗಿ, ಸೌಂದರ್ಯೋನ್ಮುಖಿಯಾಗಿ ನಾವು ಸಾಗಲಿಕ್ಕಿರತಕ್ಕಂತಹ ಒಂದು ದೊಡ್ಡ ಶಕ್ತಿ ಅಂತ ಅಂದ್ಕೊಳ್ಳೋಣ ಅಲ್ವಾ. ಅಂತಹ ಬೆಳಕಿನ ಆರಾಧನೆ ವಿವಿಧ ಕಥನಗಳೊಂದಿಗೆ ಲಕ್ಷ್ಮಿಯ ಉಗಮ ಆದ ಕೂಡಲೇ ಮಹಾವಿಷ್ಣು ಸ್ವೀಕಾರ ಮಾಡಿದ. ಸೊ ಇವತ್ತು ಧನಲಕ್ಷ್ಮಿ ಪೂಜೆ ಬಹಳ ಪ್ರಾಮುಖ್ಯತೆಯನ್ನು ಪಡೀತಾ ಇದೆ. ದೀಪಾವಳಿ ಕೊನೆಯ ದಿನ ಆಗುವಂಥದ್ದು, ಅದಕ್ಕೇನು ಮಹತ್ವ ಇದೆ ಅಂತ ಹೇಳಿ, ಆರ್ಥಿಕ ಲೆಕ್ಕಾಚಾರಗಳು ಏನಿದೆ ಅಂತ ಹೇಳಿ ಇರಬಹುದು. ಈ ಬ್ಯಾಂಕಿನವರು ಮಾರ್ಚ್ 31 ಲೆಕ್ಕಪತ್ರ ಮುಗಿಸ್ತಾರಲ್ಲ, ಆ ಥರ ಆ ಕಾಲದಲ್ಲಿ ದೀಪಾವಳಿಯೇ ಈ ಹೊಸ, ಅಂದರೆ ದೀಪಾವಳಿಗೆಲ್ಲ ಮುಗಿಸ್ಬೇಕು ಸಾಲಗಳೆಲ್ಲ, ಆಮೇಲೆ ಹೊಸ ಲೆಕ್ಕ ಶುರುವಾಗುತ್ತೆ. ಬಹುಶಃ ದೀಪಾವಳಿ ಹೊಸ ವರ್ಷ ಅಂದಿನ ಕಾಲದಲ್ಲಿ ಇದ್ದಿರಬಹುದು ಅನಿಸ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರಂಗದಲ್ಲಿ
ಒಂದೊಂದು ತಿಂಗಳು ಹೊಸ ವರ್ಷ ಇರುತ್ತೆ ಅಲ್ವಾ. ಈಗ ಶಾಲೆಯ ಮಕ್ಕಳಿಗೆ ಜೂನ್ ಹೊಸ ವರ್ಷ ಅಲ್ವಾ. ಯಕ್ಷಗಾನ ಕಲಾವಿದರಿಗೆ ದೀಪಾವಳಿ ಕಳೆದ ಕೂಡಲೇ ಹೊಸ ವರ್ಷ ಸ್ಟಾರ್ಟ್ ಆಗುತ್ತೆ ಅಲ್ವಾ. ಆ ಥರ ಹಿಂದೆ ನಮ್ಮದು ದೀಪಾವಳಿಯೇ ಪ್ರಧಾನವಾಗಿ ಹೊಸ ವರ್ಷ ಆರಂಭವಾಗೋದು ಇದ್ದಿರಬಹುದೋ ಏನೋ ಗೊತ್ತಿಲ್ಲ. ವಿಷುವಿಗೆ ಹೊಸ ವರ್ಷ ಅಂತ ನಮ್ಮ ಪಂಚಾಂಗಗಳಲ್ಲೆಲ್ಲ ಉಂಟಲ್ಲ, ಚಾಂದ್ರಮಾನ ಆಗಲಿ ಸೌರಮಾನ ಆಗಲಿ. ಇಲ್ಲಿ ದೀಪಾವಳಿಗೆ ಯಾಕೆ ಅಂತ ಹೇಳಿದರೆ ಆವಾಗ ಎಲ್ಲ ಒಮ್ಮೆ ಕಷ್ಟ ಜಂಜಡಗಳೆಲ್ಲ ಮುಗಿದಿರುತ್ತೆ. ಮಳೆಗಾಲದಲ್ಲಿ ಸಾಲ ತರುವುದು, ಅಕ್ಕಿ ಇತ್ಯಾದಿ ಎಲ್ಲ, ಆ ಸಾಲ ಎಲ್ಲ ತೀರಿಸುವಂತಹ ಸಂದರ್ಭ ಈಗ. ಬೆಳೆ ಎಲ್ಲ ಬೆಳೆದು ಕೃಷಿಕರ ಕೈಯಲ್ಲಿ ಸ್ವಲ್ಪ ಹಣ ಎಲ್ಲ ಆಗುವಂತಹ ಸಂದರ್ಭ. ಆದ ಕಾರಣ ಆ ದೀಪಾವಳಿಯ ಸಂದರ್ಭದಲ್ಲಿ ಎಲ್ಲ ಸಾಲ ತೀರಿಸಿ ಮತ್ತೆ ಹೊಸ ಲೆಕ್ಕ ಶುರು ಮಾಡಬೇಕು ಅವರು, ಹೊಸ ಸಾಲವನ್ನು ಶುರು ಮಾಡುವಂಥದ್ದು. ಹೌದು. ಮತ್ತು ಲಕ್ಷ್ಮಿ ಎಲ್ಲ ಸಮೃದ್ಧಿ ಅಂದಮೇಲೆ ಲಕ್ಷ್ಮಿ ಆರಾಧನೆ ಆಗಲೇಬೇಕಲ್ವಾ. ಮತ್ತು ನಾರಾಯಣನ ಪತ್ನಿ ಲಕ್ಷ್ಮಿ. ಈ ದೀಪಾವಳಿಗೆ ವೈಷ್ಣವ ಸಂಬಂಧ ಇದೆಯಲ್ಲ, ಕೃಷ್ಣನ ಕತೆ ಬರುತ್ತೆ, ಈಗ ಬಲಿಯನ್ನು ಪಾತಾಳಕ್ಕೆ ಒದ್ದ ಕತೆ ಬಂದಿದೆ. ಆಗ ಲಕ್ಷ್ಮಿ ಬರಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಕಥೆಯ ಪ್ರಕಾರ ಈ ಚಾತುರ್ಮಾಸ್ಯ ಎಲ್ಲ ಮಾಡ್ತಾರಲ್ಲ ಯತಿಗಳು, ಇದು ಇವರು ನಮ್ಮ ಮಹಾವಿಷ್ಣು ನಿದ್ದೆ ಮಾಡಿದ್ದಾನೆ ಅಂತ ಬರ್ತದೆ ಈ 4 ತಿಂಗಳು. ಕಾರ್ತೀಕ ಇದು ಆಷಾಢ ಏಕಾದಶಿಯ ದಿವಸ ವಿಷ್ಣು ಮಲಗಿದರೆ ಅವನು ಏಳುವುದು ನಾಡಿದ್ದಂತೆ. ಕಾರ್ತಿಕ ಏಕಾದಶಿಯ ದಿವಸ ದ್ವಾದಶಿಗೆ ತುಳಸಿ ಪೂಜೆ ಎಲ್ಲ ಆಗುತ್ತೆ ನೋಡಿ. ಆ ಸಂದರ್ಭದಲ್ಲಿ 4 ತಿಂಗಳವನಿಗೆ ನಿದ್ರೆ ಅವನಿಗೆ. ಅದಕ್ಕೆ ಯತಿಗಳೆಲ್ಲ ಚಾತುರ್ಮಾಸ್ಯ ಮಾಡೋದು. ಆ 4 ತಿಂಗಳೆಲ್ಲ ಭಗವಂತನ ಧ್ಯಾನ ಇತ್ಯಾದಿ ಎಲ್ಲ ಮಾಡ್ಕೊಂಡಿರ್ತಾರೆ. ಹೌದು. ಈಗ ನಮಗೆ ಲಕ್ಷ್ಮಿ ಮತ್ತು ನಾರಾಯಣರು ಒಟ್ಟಿಗೆ ಇರ್ತಾರೆ ಅವತ್ತು. ಅಂದರೆ ಅವನ ಹೃದಯದಲ್ಲಿ ಇರ್ತದೆ. ಸಮುದ್ರ ಮಥನದಲ್ಲಿ ಹಾಗೊಂದು ಕತೆ ಬರುತ್ತೆ ಅಲ್ಲ. ಹೌದು, ಸಾಕಷ್ಟು ಕಥೆಗಳು ಇನ್ನು ಬಾಕಿ ಇರತಕ್ಕಂಥದ್ದು. ಸರ್, ಇನ್ನು ಸಾಕಷ್ಟು ಹೇಳ್ತಾರೆ. ಜೊತೆಗೆ ದೀಪಾವಳಿ ಮಹತ್ವ ಇನ್ನು ಸಾಕಷ್ಟು ಹೇಳಿ ಬಾಕಿ ಇರತಕ್ಕಂಥ ಒಂದು ವಿರಾಮ ಬೇಕು ಅಂತ ನಂಗೆ ಅನಿಸ್ತಾ ಇದೆ. ವಿರಾಮದ ನಂತರ ಇನ್ನಷ್ಟು ಕಥೆಗಳಿದೆ, ಆಖ್ಯಾನಗಳಿದೆ, ದೀಪಾವಳಿಯ ಮಹತ್ವವನ್ನು ತಿಳಿಬೇಕು ಅಂತ ನಂಗೆ ಆಸೆ ಇದೆ. ಸ್ನೇಹಿತರೆ, ಒಂದು ವಿರಾಮ ತಗೋತಾ ಇದ್ದೇನೆ. ಸ್ನೇಹಿತರ, ಜಗತ್ತಿನ ಅತ್ಯಂತ ಸಂಭ್ರಮದಲ್ಲಿ ಅತಿ ಹೆಚ್ಚು ಜನ ಆಚರಣೆ ಮಾಡುವಂಥ ಹಬ್ಬಗಳಲ್ಲಿ 2ನೇ ಸ್ಥಾನ ಪಡೆದಿರತಕ್ಕಂಥ ದೀಪಾವಳಿ ಹಬ್ಬದ ಕಥನ ಮುಂದುವರಿತಾ ಇದೆ. ನಮ್ಮ ಜೊತೆ ಮತ್ತೆ ಹಿರಿಯರಿದ್ದಾರೆ, ವಿದ್ವಾಂಸರು. ಅವ್ರ ಜೊತೆ ಮತ್ತೆ ಮಾತನ್ನು ಮುಂದುವರಿಸುವಂಥದ್ದು. ನಾನು ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ತಾರಾನಾಥ್ ವರ್ಕಾಡಿಯವರು ಮಾತಾಡ್ತಾರೆ. ಗುರುಗಳೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ, ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಅತ್ಯಂತ ವಿಶೇಷವಾದ ಹಬ್ಬ. ನೀವು ಹೇಳ್ತಾ ಇದ್ದೀರಿ ಇದು ಹಿಂದೂ ವರ್ಷದ ಕೊನೆಯ ಹಬ್ಬ ಅಂತ ಹೇಳಿ. ಇನ್ನು ಉತ್ಸವಗಳು ಮಾತ್ರ ನಡೆಯುವಂಥದ್ದು, ಹಬ್ಬಗಳಿಲ್ಲ. ಇನ್ನು ಹಬ್ಬಗಳಿಲ್ಲ. ಮಕರ ಸಂಕ್ರಾಂತಿ ತನಕ ಹಬ್ಬಗಳಿಲ್ಲ. ನಾಗರ ಪಂಚಮಿ ಆರಂಭ ಆಗುತ್ತೆ, ದೀಪಾವಳಿಗೆ ಕೊನೆ. ಇನ್ನು ನಮಗೆ ವಿಷು ಅಲ್ವ ಹಬ್ಬ, ಯುಗಾದಿ ಬರುತ್ತೆ, ಅಲ್ಲಿವರೆಗೆ ಏನೂ ಇಲ್ಲ. ಹಾಗೆ ಅಂತ ಉತ್ಸವಗಳು, ಜಾತ್ರೆಗಳು, ಲಕ್ಷದೀಪ ಇತ್ಯಾದಿ ಎಲ್ಲ ಬರುತ್ತೆ. ಮತ್ತು ಬೆಳಕಿನ ಸೇವೆಗಳೆಲ್ಲ ದೀಪಾವಳಿಯ ನಂತರವೇ ಸ್ಟಾರ್ಟ್ ಆಗೋದು. ಯಕ್ಷಗಾನ, ಬೆಳಕಿನ ಸೇವೆ, ಆಮೇಲೆ ಭೂತಗಳು ಅದು ಇತ್ಯಾದಿ ಎಲ್ಲ ಇನ್ನು ಕೋಲ ಅಲ್ಲಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಇದೆಲ್ಲ ದೀಪಾವಳಿಯ ನಂತರವೇ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಕಾರ್ತಿಕ ಮಾಸದಲ್ಲೆಲ್ಲ ಹಾವುಗಳ ಸಂತತಿ ಎಲ್ಲ ಸ್ವಲ್ಪ ಹೆಚ್ಚಂತೆ ಅಲ್ವಾ. ಆ ಕಾರಣಕ್ಕಾಗಿ ಈ ದೀಪಗಳು ಅಲ್ಲಿ ಉರಿಸುವುದು. ಆಮೇಲೆ ದೀಪಾವಳಿ ಹಬ್ಬದ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಹಬ್ಬ ಇನ್ನೂ ಬಾಕಿ ಇದೆ ಸರ್, ನೀರು ತುಂಬಿಸುವ ಹಬ್ಬ. ಯಾವುದು? ನೀರು ತುಂಬಿಸುವ ಹಬ್ಬ ಒಂದು ಬಾಕಿ ಇದೆ. ಹೌದು, ಅದು ಚತುರ್ದಶಿಯ ಮರುದಿವಸ ಸ್ನಾನ ಮಾಡಬೇಕಿದ್ರೆ ಮೊದಲನೇ ದಿನ ನೀರು ತುಂಬಿಸುವ ಹಬ್ಬ ಅಂತ ಇದೆ. ಅದು ಹಂಡೆಗೆಲ್ಲ ನೀರು ಹಾಕಿ ಜೇಡಿ ಮಣ್ಣಿನಲ್ಲಿ ಎಲ್ಲ ಚಿತ್ರ ಬರೆದು ಅದಕ್ಕೆ ಮತ್ತೆ ಗೊಂಡೆ ಹೂವಿನ ಮಾಲೆ ಎಲ್ಲ ಕಟ್ಟಿ ಹಾಗೆ ನೀರು ತುಂಬಿಸುವ ಒಂದು ಹಬ್ಬ ಅಂತ ಇದೆ. ಇದಕ್ಕೆ ಅಂದರೆ ನೀರಿನ ಮೇಲೆ ಇರತಕ್ಕಂತಹ ಒಂದು ಶ್ರದ್ಧೆ ಇದೆಯಲ್ಲ, ಭಕ್ತಿ, ಅಂದರೆ ಅದರ ಮೇಲಿರತಕ್ಕಂಥ ಒಂದು ಪವಿತ್ರ ಭಾವನೆ, ಪೂಜ್ಯ ಭಾವನೆ. ನೀರಿಲ್ದಿದ್ರೆ ಏನು ಮಾಡಲಿಕ್ಕೂ ಆಗೋದಿಲ್ಲ ಅಲ್ಲ. ಅದಕ್ಕಾಗಿ ಆ ಹಬ್ಬ ರೂಪುಗೊಂಡಿರಬೇಕು ಅಂತ ನನಗೆ ಅನ್ನಿಸ್ತಾ ಉಂಟು. ನೀರನ್ನು ಬಹಳ ಗೌರವದಿಂದ ನಮ್ಮವರು ನೋಡ್ತಾ ಇದ್ದರು. ನೀರು ಬಾವಿ ಮುಟ್ಟಬಾರದು ಅಂತ ಎಲ್ಲ ಇತ್ತಲ್ಲ, ಅಸ್ಪೃಶ್ಯತೆ ಅಂತ ನಾವು ಈಗ ಹೇಳೋದು. ಅಂದರೆ ಅಷ್ಟು ತೀರಾ ಖಾಸಗಿ ಆಸ್ತಿಯಾಗಿ ಅವರು ನೋಡ್ಕೊಂಡಿದ್ರು. ನೀರಿನಿಂದ ತುಂಬ ನೀರು ಹಾಳಾದರೆ ತುಂಬ ತೊಂದರೆಗಳಾಗುತ್ತೆ ಅಲ್ವ ನಮಗೆ. ಬೇರೆ ಬೇರೆ ಕಾಯಿಲೆಗಳು ಇತ್ಯಾದಿ ಬರುತ್ತೆ. ಅದರಿಂದ ಕುಡಿಯುವ ನೀರು ಬಹಳ ಶುದ್ಧ ಆಗಿರಬೇಕು. ಮತ್ತು ಆ ನೀರಿನ ಮೇಲೆ ಬಹಳ ಪೂಜ್ಯ ಭಾವನೆ ಇದೆ ನೋಡಿ. ನಮ್ಮ ಮಹಾವಿಷ್ಣು ಸಮುದ್ರದಲ್ಲಿ ಮಲಗಿದವ, ನೀರಿನ ಮೇಲೆ ಮಲಗಿರೋ ಅಲ್ವಾ. ಶಿವ ನೋಡಿ ಕೈಲಾಸ ಎತ್ತರದಲ್ಲಿದ್ದರೂ ಅವನ ತಲೆಯ ಮೇಲೆ ಗಂಗೆ ಉಂಟು, ಅಲ್ಲೂ ನೀರಿನ ಒಂದು ಮಹತ್ವ ನೋಡಿ. ಬ್ರಹ್ಮ ಅವನ ಇದು ವಾಹನ ಹಂಸ, ಅದು ಯಾವಾಗಲೂ ನೀರಲ್ಲೇ ಇರೋದಲ್ವ. ಈ ಥರ ಎಲ್ಲ ಅದಕ್ಕೆ ಬಹಳ ಒಂದೊಂದು ಕನೆಕ್ಷನ್ ಇದೆ. ನೀರಿಗೆ ಬಹಳ ಮಹತ್ವವನ್ನು ನಮ್ಮ ಪೂರ್ವಿಕರು ಕೊಟ್ಟಿದ್ದಾರೆ. ನದಿಗಳೆಲ್ಲ ನೋಡಿ ಅದಕ್ಕೆಲ್ಲ ಒಂದು ದೈವಿಕ ಕಲ್ಪನೆ ಅದ. ಒಂದೊಂದು ಹುಟ್ಟಿಗೂ ಒಂದೊಂದು ಕಥೆ ಇರುತ್ತೆ, ತುಂಬ ಚೆನ್ನಾಗಿದೆ ಅದೆಲ್ಲ. ಆಮೇಲೆ ಆ ನೀರು ಅಂತ ಹೇಳಿದರೆ ನಮ್ಮ ಪ್ರಾಣವನ್ನು ಉಳಿಸತಕ್ಕದ್ದು ಅಂತ. ನಮ್ಮ ಪ್ರಾಣಕ್ಕೆ ಆಹಾರವೇ ನೀರು.
ಅಂತ ಒಂದು ನೀರಿನ ಮೇಲೆ ವಿಶೇಷವಾದ ಒಂದು ಶ್ರದ್ಧೆ ಭಕ್ತಿ ಎಲ್ಲ ಇದ್ದ ಕಾರಣ ಅದನ್ನು ಹಬ್ಬ ಅಂತ ಆಚರಿಸಿ ಆ ನೀರನ್ನು ತುಂಬ್ತಾ ಇದ್ದರು. ಮತ್ತು ಅದರ ಮೊದಲನೇ ದಿನ ಧನ್ವಂತರಿ ಜಯಂತಿ ಬರುತ್ತೆ, ತ್ರಯೋದಶಿಯ ದಿವಸ. ಅವನು ಸಮುದ್ರ ಮಥನದಲ್ಲಿ ಹುಟ್ಟಿದ್ದು. ಹಾಗೆ ಅದು ಆರೋಗ್ಯದ ದೃಷ್ಟಿಯೂ ಅದರಲ್ಲೇ ಇದೆ ನೋಡಿ. ಅವನನ್ನು ಪೂಜಿಸಬೇಕು, ನಾವು ಆರೋಗ್ಯವಂತರಾಗಿರಬೇಕು ಎಂಬಂಥ ಒಂದು ಸಂದೇಶವನ್ನು ಅದು ಕೊಡುತ್ತೆ ಅಲ್ವಾ. ನಮ್ಮ ಭಾರತೀಯ ಎಲ್ಲ ಸಂಪ್ರದಾಯಗಳು ಹಾಗೆ ಬರೀ ಧಾರ್ಮಿಕ ಅಲ್ಲ, ಅದು ಆರೋಗ್ಯಾತ್ಮಕವಾಗಿಯೂ ಇರುತ್ತೆ, ಸಾಮಾಜಿಕವಾಗಿಯೂ ಇರುತ್ತೆ, ಸಾಂಸ್ಕೃತಿಕವಾಗಿಯೂ ಇರುತ್ತೆ ಅಲ್ವಾ. ಈಗ ಬೇರೆ ಬೇರೆ ನೆಲೆಗಳಲ್ಲಿ ಅದನ್ನು ಅವರು ಮಾಡಿಕೊಂಡು ಬಂದಿದ್ದಾರೆ ನಮ್ಮ ಪೂರ್ವಿಕರು. ಅಶ್ವೀಜ ಮಾಸ ಕಳೆದಿನ್ನು ಕಾರ್ತಿಕ ಏಕಾದಶಿ ತನಕ ಬರುವಾಗ ಸ್ವರ್ಗದ ಬಾಗಿಲು ತೆರೀತು ಅಂತ ಹೇಳ್ತಾರೆ. ಸ್ವರ್ಗದ ಬಾಗಿಲು ತೆರೆಯುವುದು ಮಕರ ಸಂಕ್ರಮಣದ ಬಳಿಕ. ಆದರೆ ವಿಷ್ಣು ಮಾತ್ರ ಹೇಳ್ತಾನೆ ವೈಕುಂಠದಲ್ಲಿ ಸ್ವಲ್ಪ ಬೇಗ ಹೇಳ್ತಾನೆ. ಅದು ಈಗ ದ್ವಾದಶಿಯ ಇದು ತುಳಸಿ ಪೂಜೆ ಉಂಟಲ್ಲ, ಆ ತುಳಸಿಗೂ ತುಂಬ ಮಹತ್ವ ಇದೆ ನೋಡಿ. ತುಳಸಿ ಎಲ್ಲ ಈಗ ನಮ್ಮ ಬಲೀಂದ್ರ ಪೂಜೆ ಮಾಡೋದು, ಗೋಪೂಜೆ ಮಾಡೋದು ಎಲ್ಲ ತುಳಸಿಯ ಕಟ್ಟೆಯ ಮುಂದೆ, ಮನೆಯ ಮುಂದೆ ಇರತಕ್ಕಂಥದ್ದು. ತುಳಸಿ ಅಂದರೆ ಲಕ್ಷ್ಮೀ ಅಂತಲೇ ಕಥೆ ಇದೆ. ಅದು ಲಕ್ಷ್ಮಿ ಗಿಡವಾಗಿ ಅಲ್ಲಿ ಹುಟ್ಟಿಕೊಳ್ತಾಳೆ, ಅವಳಿಗೊಂದು ಶಾಪ ಹೀಗೆಲ್ಲ ಏನೋ ಕತೆ ಬರುತ್ತೆ ಅದು. ಮತ್ತು ತುಳಸಿ ಬಹಳ ಎಂಥದ್ದು ಕೆಟ್ಟ ವಾಯು ಹೀರುತ್ತೆ ಅಂತ ಇವರು ಹೇಳ್ತಾರೆ, ನಮ್ಮ ಎಂಥದ್ದು ವಿಜ್ಞಾನಿಗಳು ಹೇಳ್ತಾರೆ ಅದನ್ನು ಅಲ್ವಾ. ತುಳಸಿ ಮನೆಯ ಸುತ್ತಮುತ್ತ ಎಲ್ಲ ಇದ್ದರೆ ಅಲ್ಲಿ ಯಾವ ಕಾಯಿಲೆಗಳು ಇಲ್ಲ ಅಂತೆ, ಅಷ್ಟು ಒಳ್ಳೆಯ ಗಿಡ. ಮತ್ತು ತುಳಸಿಯಿಂದ ಔಷಧಗಳೊಂದು ತಯಾರು ಮಾಡ್ತಾರೆ, ಅಷ್ಟು ಇಷ್ಟ ಅಲ್ಲ, ಅದರಲ್ಲಿ ತುಂಬ ಔಷಧಗಳಿಗೆ ತುಳಸಿ ಬೇಕಾಗುತ್ತೆ. ತುಳಸಿ ಅತ್ಯಂತ ಶ್ರೇಷ್ಠವಾದ ಒಂದು ಗಿಡ. ವಾತಾವರಣದ ವಿಷಾನಿಲಗಳನ್ನೆಲ್ಲ ಹೀರಿಕೊಂಡು ನಮಗೆ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಅದು. ಅಶ್ವತ್ಥ ಕೂಡ ಹಾಗೆ ಅಲ್ವ, ಅದು ಓಝೋನ್ ಬಿಡುಗಡೆ ಮಾಡುತ್ತೆ ಅಂತ ಅಲ್ವ. ಬಾಕಿ ಎಲ್ಲದು ಬರೀ ಆಮ್ಲಜನಕ ಬಿಡುಗಡೆ ಮಾಡಿದರೆ ಇದು ಓಝೋನ್ ಬಿಡುಗಡೆ ಮಾಡುತ್ತೆ ಅಂತ ನಾನೆಲ್ಲೋ ಓದಿದೆ. ಈ ಥರ ಆದ ಕಾರಣ ಅಶ್ವತ್ಥವು ಬಹಳ ಪ್ರಿಯವಾಯಿತು. ಮತ್ತು ಆ ಮರಗಿಡಗಳೆಲ್ಲ ದೇವತೆಗಳಿಗೆ ಶಾಪ ಅಂತ ಒಂದು ಕತೆ ಬರುತ್ತೆ. ಎಲ್ಲವೂ ಕೂಡ ಈ ಕೃಷಿಯ ಬದುಕು ಪ್ರಕೃತಿಯನ್ನು ತುಂಬ ಪ್ರೀತಿಸ್ತದೆ. ಆದ ಕಾರಣ ದೀಪಾವಳಿ ಪ್ರಕೃತಿಯ ಒಂದು ಆರಾಧನೆ ಅಂತ ಹೇಳಿದರೂ ಅದು ತಪ್ಪಾಗಲಿಕ್ಕಿಲ್ಲ. ದೈವಿಕ ಸಂಬಂಧ ಇದೆ ಬೇರೆ ಬೇರೆ ಪುರಾಣ ಕಥೆಗಳಿಂದಾಗಿ. ಶಿವಪಾರ್ವತರ ಮಿಲನವನ್ನು ಕೆಡಿಸಬೇಕು ಅಂತ ದೇವತೆಗಳು ಪ್ರಯತ್ನ ಪಡ್ತಾರೆ. ಅಗ್ನಿ ಹೋಗಿ ಅವರನ್ನು ಕೆಡಿಸಲಿಕ್ಕೆ ನೋಡ್ತಾನೆ. ಅಷ್ಟೊತ್ತಿಗೆ ಪಾರ್ವತಿ ದೇವಿ ಶಾಪ ಕೊಡೋದು ದೇವತೆಗಳಿಗೆಲ್ಲ, ನೀವೆಲ್ಲ ಭೂಮಿಯಲ್ಲಿ ಮರಗಿಡಗಳಾಗಿ ಹುಟ್ಟಿ ಅಂತೇಳಿ. ಅದನ್ನು ಇವರು ಗೌರವದಿಂದ ಸ್ವೀಕಾರ ಮಾಡ್ತಾರೆ. ಬ್ರಹ್ಮ ಪಲಾಶ ವೃಕ್ಷ ಆಗ್ತಾನೆ, ವಿಷ್ಣು ಅಶ್ವತ್ಥ ವೃಕ್ಷ ಆಗ್ತಾನೆ, ಈಶ್ವರ ವಟವೃಕ್ಷ ಆಗ್ತಾನೆ, ಅಂದರೆ ಆಲದ ಮರ. ನೋಡಿ, ಆಲದ ಮರ ಅಂತರ್ಜಲವನ್ನು ಉಳಿಸ್ತದೆ ಅಂತೆ ಅಲ್ವಾ, ದಪ್ಪ ಎಲೆಯ ಮರ ಅಲ್ವಾ ಅದು. ಆಮೇಲೆ ಇದು ಅಶ್ವತ್ಥ ನಾ ಹೇಳಿದನಲ್ಲ, ಓಝೋನು, ಮತ್ತು ತುಂಬ ಔಷಧಗಳು ತುಂಬ ಉಂಟು ಅದರಲ್ಲಿ. ಈ ಉಗ್ಗಿ ಇರುತ್ತೆ ನೋಡಿ, ಉಗ್ಗು, ಅದಕ್ಕೆ ಅಶ್ವತ್ಥ ಎಲೆಯಲ್ಲಿ ರೊಟ್ಟಿ ಮಾಡಿ ಕೊಟ್ಟರೆ ಅದು ಶಮನ ಆಗುತ್ತೆ ಅಂತ ಇದೆ ಆಯುರ್ವೇದ ಪುಸ್ತಕದಲ್ಲಿ. ತುಂಬ ಔಷಧಗಳು ಅದರಿಂದ ಆಗ್ತದೆ ಅದರಲ್ಲಿ. ಇದು ಆ ಕಾಲದಲ್ಲಿ ಪಲಾಶ ವೃಕ್ಷ ಅಂದರೆ ಮರ, ಹೌದು, ಅದರ ದಂಡದಲ್ಲಿ ಬೆಂಕಿ ಹುಟ್ಟಿಸ್ತಿದ್ರಂತೆಲ್ಲ. ಆದ ಕಾರಣ ಆ ಕಾಲಕ್ಕೆ ಅದು ಬಹಳ ಮಹತ್ವದ ವೃಕ್ಷ ಆಗಿತ್ತು. ಹಾಗೆ ದೇವತೆಗಳಿಗೆ ಸಿಕ್ಕಿದ ಶಾಪ ನಮಗೆ ಇಲ್ಲಿ ವರ ಆಯಿತು. ಅವರ ಪತ್ನಿಯರೆಲ್ಲ ಮತ್ತೆ ಬೇಡ್ಕೊಂಡ ಕಾರಣ ನೀವು ಬಳ್ಳಿಗಳಾಗಿ ಹುಟ್ಟಿ ಭೂಲೋಕದಲ್ಲಿ ಅಂತ ಪಾರ್ವತಿ ದೇವಿ ಅನುಗ್ರಹ ಮಾಡಿದೆ. ಪಾರ್ವತಿ ಅಂದರೆ ಯಾರಪ್ಪ? ಪ್ರಕೃತಿ ದೇವಿ, ಇವ ಪುರುಷ ಈಶ್ವರ ದೇವ ಅಲ್ವಾ. ಹೀಗೆ ಆದರೆ ತುಂಬ ಕಲ್ಪನೆಗಳೆಲ್ಲ ಬಹಳ ಚೆನ್ನಾಗಿದೆ ಮತ್ತು ಅದ್ಭುತವಾಗಿದೆ. ನಮ್ಮನ್ನು ಯಾವುದೋ ಒಂದು ಲೋಕಕ್ಕೆ ಕೊಂಡೊಯ್ತದೆ ಅದು ಅಲ್ವಾ. ಅದು ಆಕಾಶ ಮತ್ತು ಭೂಮಿಯ ಒಂದು ಸಂವಾದ, ಅದು ಬಹಳ ಚೆನ್ನಾಗಿದೆ ಅದು. ಅದು ಮತ್ತು ಎಲ್ರಿಗೂ ಸಂಭ್ರಮ ದೀಪಾವಳಿ ಅಂತ ಹೇಳಿದರೆ. ಮಕ್ಕಳಿಗೆ ಪಟಾಕಿ ಸಂಭ್ರಮ, ಸಿಹಿ ತಿಂಡಿಗಳ ಸಂಭ್ರಮ ಅಲ್ವಾ. ಹೆಂಗಸರಿಗೆಲ್ಲ ಹೊಸ ಸೀರೆ ಅದು ಇದು ಅಂತ ಇಟ್ಟುಕೊಂಡು ಅದೆಲ್ಲ ಒಂದು ಸಂಭ್ರಮ. ಮುದುಕರಿಗೆಲ್ಲ ಮಕ್ಕಳೆಲ್ಲ ಬರ್ತಾರೆ ಊರಿಗೆ. ಅದು ಹೊಸದಾಗಿ ಮದುವೆ ಆಗಿರ್ತಕ್ಕಂಥ ಗಂಡು ಮಕ್ಕಳಿಗೆ ಉಡುಗೊರೆ ಕೊಡುವಂಥ ಕ್ರಮ ಉಂಟು, ಕರೆಸಿ ಕೊಡುವ ಕ್ರಮ ಉಂಟು. ಹೀಗೆ ಎಲ್ರಿಗೂ ಸಂತೋಷ, ಸಂಭ್ರಮ ಅಂದರೆ ಸಂಭ್ರಮ. ಮತ್ತು ಎಲ್ಲವೂ ಉಂಟು ಅದರ. ದೀಪಾವಳಿ ಹಬ್ಬ ಅಂದರೆ ಹಬ್ಬಗಳ ರಾಜ ಅದು. ಆದ್ದರಿಂದಲೇ ಅದು ಜಗದ್ವಿಖ್ಯಾತವಾಯಿತು, ಆ ಒಬಾಮನನ್ನು ಆಕರ್ಷಿಸಿತು. ಭಾಳ ಚೆನ್ನಾಗಿದೆ. ಸ್ನೇಹಿತರ, ದೀಪಾವಳಿ ಹಬ್ಬದ ಕಥನ ಸಾಕಷ್ಟು ಇನ್ನು ಹೇಳಲಿಕ್ಕೆ ಬಾಕಿ ಇರ್ತಕ್ಕಂಥದ್ದು. ಇವತ್ತಿನ ದಿನಕ್ಕೆ ಸಾಕು ಅಂತ ಭಾವಿಸ್ಕೊಳ್ತೇನೆ. ಸಮಗ್ರವಾಗಿ ನರಕ ಚತುರ್ ಸ್ಟಾರ್ಟ್ ಮಾಡಿಕೊಂಡು
ಧನಲಕ್ಷ್ಮಿ ಪೂಜೆ ತನಕ ಇರತಕ್ಕಂಥ 3 ದಿನಗಳ ಹಬ್ಬವನ್ನು ಇಷ್ಟೊಂದು ಚಂದವಾಗಿ ಹೇಳಲಿಕ್ಕೆ ನಮಗೆ ಸಾಧ್ಯ ಆಗಿದೆ. ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಇವತ್ತಿನ ನಮ್ಮ ಅತಿಥಿಗಳು ತಾರಾನಾಥ್ ವರ್ಕಾಡಿಯವರು, ವಿದ್ವಾಂಸರು, ಬಹಳ ಚೆನ್ನಾಗಿ ಅದನ್ನು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾಡಿನ ಸಮಸ್ತ ಜನತೆಗೆ ಮತ್ತೆ ದೀಪಾವಳಿ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ದೀಪಗಳ ಹಬ್ಬ ನಮಗೆಲ್ಲ ಸಮೃದ್ಧಿಯನ್ನು ಕೊಡಲಿ ಅಂತ ಆಸೆ ಪಡ್ತಾ ನಾನು ಮತ್ತೆ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಈ ಕಾರ್ಯಕ್ರಮವನ್ನು ಬೀಳ್ಕೊಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ. ಕಾರ್ಯಕ್ರಮ ಮುಂದುವರಿತದೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.